ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ನಾವು ಇವತ್ತು ಮತ್ತೆ ಏನು SSLC ನಂತರ ಮುಂದೇನು ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಮೊನ್ನೆ ದಿವಸ ನಾವು PUC ನಂತರ ಮುಂದೇನು ಅನ್ನೋ ವಿಚಾರವಾಗಿ ಮಾತಾಡಿದೆವು. ಅದರದ್ದೇ ಮುಂದುವರಿದ ಭಾಗವಾಗಿ SSLC ನಂತರ ಮುಂದೇನು ಅನ್ನೋ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಉಮರ್ UH ಅವರು ಭಾಗವಹಿಸಿದರೆ ನಾನು ಉಮರ್ UH ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಉಮರ್ UH ಅವರಿಗೆ ಪ್ರೀತಿಯ ಸ್ವಾಗತ. ಉಮರ್ UH ಅವರು ಮಂಗಳೂರಿನ ದಿ ಕ್ಯಾಂಪಸ್ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕರಿಯರ್ ಯಾತ್ರೆ ಅನ್ನುವ ಒಂದು ಕಾರ್ಯಕ್ರಮದ ಮೂಲಕ ಶಾಲಾ ಕಾಲೇಜುಗಳಿಗೆ ತೆರಳಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ಅವರ ಶಿಕ್ಷಣದ ಸಂದರ್ಭದಲ್ಲಿ ಯಾವ ರೀತಿಯ ಕೋರ್ಸ್ಗಳನ್ನು ಅವರು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಯಾವತ್ತು ಅದನ್ನು ಆಯ್ಕೆಯ ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ಳಬೇಕು ಎಲ್ಲ ವಿಚಾರವಾಗಿ ಕಳೆದ 2 ದಶಕಗಳಿಂದ ಆ ರೀತಿಯ ಒಂದು ಕೌನ್ಸಿಲಿಂಗ್ ತರಬೇತಿಯನ್ನು ಮಾಡಿಕೊಂಡು ಬಂದವರು. ಜೊತೆಗೆ ಬಹುಮುಖ್ಯವಾಗಿ ನಾನು ಪ್ರತಿ ಬಾರಿ ಉಲ್ಲೇಖ ಮಾಡುವಂತೆ ಇವತ್ತಿನ ನೀಟ್ ಪರೀಕ್ಷೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂಥರ ಮಾಹಿತಿ ಮತ್ತು ತರಬೇತಿಯನ್ನು ನೀಡ್ತಾ ಇರೋರು. ಯಾವ ರೀತಿ ನೀಟ್ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ನೀಟ್ನ ಪರೀಕ್ಷೆಯ ನಂತರದ ಕೌನ್ಸಿಲಿಂಗ್ಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಎಲ್ಲ ವಿಚಾರವಾಗಿ ಅವರು ನಿರಂತರವಾಗಿ ಕೆಲಸ ಕಾರ್ಯ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಸಮಾಜಮುಖಿಯಾಗಿ. ಮೊನ್ನೆ ದಿವಸ ನಾವು ಮಾತನಾಡುವಾಗ PUC ನಂತರ ಮುಂದೆ ಏನು ಅಂತ ಮಾತಾಡಿದೆವು. ಯಾಕಂತ ಹೇಳಿದ್ರೆ PUC ಪರೀಕ್ಷೆ ಮತ್ತು ಇನ್ನೊಂದು ಕಡೆ ಇವಾಗ SSLC ಇವೆಲ್ಲ ಮತ್ತೆ PUCಗೆ ಸೇರ್ಪಡೆ ಜೊತೆಗೆ ಪದವಿಗೆ ಸೇರ್ಪಡೆ ಈ ಎಲ್ಲ ಪ್ರೋಸೆಸ್ಗಳು ಇವಾಗ ನಡೀತಾ ಉಂಟು. ಸೊ ಹಾಗಾಗಿ ಇದೊಂದು ರೈಟ್ ಟೈಮ್ ಅನ್ನೋದು ಒಂದು ಆಲೋಚನೆಯಲ್ಲಿ ನಾವು ಈ ರೀತಿಯ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಈಗ ಮುಂದೆ ಏನು ಅನ್ನೋಂತ ಹೇಳುವಾಗ ದೊಡ್ಡ ಅವಕಾಶಗಳು ಖಂಡಿತ ಇದ್ದೇ ಇರುತ್ತೆ. ಬಟ್ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ಮತ್ತು ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಮಾನದಂಡ ಅಂತ ಹೇಳಿದ್ರೆ ಏನನ್ನೋದನ್ನು ನಾವು ಮತ್ತೆ ಮಾತಾಡ್ತೇವೆ. ಜೊತೆಗೆ ಯಾವಾಗ ತಮ್ಮ ಕೆರಿಯರ್ಗಳನ್ನು ಪ್ಲ್ಯಾನ್ ಮಾಡಿಕೊಳ್ಳಬೇಕಂತ. ಸೊ ಈ ಎಲ್ಲ ವಿಚಾರವಾಗಿ ನಾವು ಮಾತಾಡಲಿಕ್ಕಿದ್ದೇವೆ. ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ನಾವು ನಮ್ಮ ಈ ಒಂದು ಶೋದ ಕೆಳಗಡೆ ನಮ್ಮ TV ವಾಹಿನಿಯ ಸಂಖ್ಯೆಯನ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ, ಸಂಪರ್ಕ ಮಾಡ್ಬೋದು ನೀವು ಅನಿಸಿದ್ದೆ ಆದರೆ. ಇಲ್ಲ ಅಂತಾದರೆ ಈ ಇಡೀ ಶೋನ ನೋಡ್ಕೊಳ್ಳಿ. ನಾನು ಮೊನ್ನೆ ಹೇಳಿದಾಗೇ ಇದೊಂಥರ ಒಂದು ತರಗತಿ ಇದ್ದಾಗೆ. ಸೊ ನಿಮಗೆಲ್ಲ ಮಾಹಿತಿಗಳು ಇಲ್ಲಿ ಇರುತ್ತೆ. ಜೊತೆಗೆ ಉಮರ್ ಅವರ ನಂಬರ್ ಕೂಡ ನಮ್ಮ TVಯಲ್ಲಿ ಪ್ಲೇ ಆಗುತ್ತೆ. ಉಮರ್ ಅವರೇ, ಈಗ SSLC ನಂತರ ಈಗ ಮೊನ್ನೆ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೇವೆ. ಒಂದಷ್ಟು ವಿಚಾರಗಳನ್ನು ಮಾತಾಡಿ ಪೂರ್ತಿ ಆಗಲಿಲ್ಲ, ಇನ್ನೊಂದಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ಉಂಟು ಅಂತ ಹೇಳಿದರೆ. ಬಟ್ ನಾವು ಇವತ್ತು ನೇರವಾಗಿ SSLC ಮತ್ತು SSLC ನಂತರ ಮುಂದೇನು ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಈಗ ಎಲ್ಲಿಂದ ಆರಂಭಿಸುವುದು? ಕಳೆದ ಎಪಿಸೋಡಲ್ಲಿ ನಾವು ಜಾಸ್ತಿ ಕೆರಿಯರ್ ಪ್ಲಾನಿಂಗ್ ಬಗ್ಗೆ ಮಾತಾಡಿದ್ವಿ. ಹೌದು, ಕೆರಿಯರ್ ಪ್ಲಾನಿಂಗ್ ಬಗ್ಗೆ ಮಾತಾಡಿದ್ವಿ. ಪ್ಲಾನಿಂಗ್ ಯಾವ ರೀತಿ ಹೇಗೆ ಮಾಡಬೇಕು, ಮಾಡದೆ ಕೋರ್ಸ್ ಸೆಲೆಕ್ಟ್ ಮಾಡಿದರೆ ಏನು ಸಮಸ್ಯೆ ಆಗುತ್ತೆ, ಹೌದು, ಮತ್ತು ಕೆರಿಯರ್ ಪ್ಲಾನಿಂಗ್ ಮಾಡುವುದು ಹೇಗೆ ಎಂಬುದನ್ನು ಕೂಡ ವಿವರಿಸಿದ್ದೇವೆ. ಹೌದು. ಸೊ ನಾನು ಅಂದ್ಕೊಳ್ತೀನಿ ಅದನ್ನೇ ಪುನಃ ರಿಪೀಟ್ ಮಾಡೋದು ಬೇಡ. ಖಂಡಿತ. ಅಂದರೆ SSLC ಆದಮೇಲೆ ಕಲೀಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಎಲ್ಲ PUCಗೆ ಹೋಗಿ ಸೇರ್ತಾರೆ. ಎಲ್ಲ PUCಗೆ ಸೇರ್ತಾರೆ. ಸಾಮಾನ್ಯವಾಗಿ ಸೊಸೈಟಿಯಲ್ಲಿರುವ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ, SSLCಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಸೈನ್ಸ್ ತಗೊಳ್ಳೋದು, ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಕಾಮರ್ಸ್ ತಗೊಳ್ಳೋದು, ಜಸ್ಟ್ ಪಾಸ್ ಆದ ಮಕ್ಕಳೆಲ್ಲ ಆರ್ಟ್ಸ್ ತಗೊಳ್ಳೋದು ಅಂತ ಈ ಸೊಸೈಟಿಯಲ್ಲಿ ಅಂತ ಒಂದು ಮೈಂಡ್ ಸೆಟ್ ಇರೋದು. ಸೊ ನಾನು ಏನು ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರೆ, SSLC ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಈ ವರ್ಷ SSLC ಎಕ್ಸಾಮ್ ಆಗುತ್ತೆ 19ನೇ ತಾರೀಕು ಮತ್ತು 22ನೇ ತಾರೀಕು ಜುಲೈ. ನಂತರ ರಿಸಲ್ಟ್ ಬರುತ್ತೆ. ಹೌದು. ಸೊ ಈ ಇಡೀ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದ ವಿದ್ಯಾರ್ಥಿ SSLCಯಲ್ಲಿ ಸೈನ್ಸ್ ತಗೊಳ್ಳೇಬೇಕು ಅಂತ ಏನಿಲ್ಲ ಅಂತ. ಹೈಯೆಸ್ಟ್ ಮಾರ್ಕ್ಸ್ ಇರುವವರು ಮಾತ್ರ ಅಲ್ಲ, ಮಾರ್ಕ್ಸ್ ಮಾನದಂಡನೆ, ಅದಕ್ಕೇನು ಡೌಟ್ ಇಲ್ಲ. ಬಟ್ ಬರೇ ಮಾರ್ಕ್ಸ್ ಮೇಲೆ ನಿಮ್ಮ ಕರಿಯರ್ ನಿರ್ಧಾರ ಆಗೋದಿಲ್ಲ ಅಥವಾ ನಿರ್ಧಾರ ಮಾಡಬಾರದು. ಮಾರ್ಕ್ಸ್ ಮೇಲೆ ಮಾತ್ರ, ಬರೇ ಮಾರ್ಕ್ಸ್ ಅನ್ನು ಇಟ್ಕೊಂಡು ಕೋರ್ಸ್ ಸೆಲೆಕ್ಟ್ ಮಾಡಬಾರದು ಮತ್ತು ಕೆರಿಯರ್ ಪ್ಲಾನಿಂಗ್ ಕೂಡ ಮಾಡಬಾರದು. ಹಾಗಾದ್ರೆ ಯಾವುದನ್ನ ಇಟ್ಕೊಂಡು ಮಾಡಬೇಕು? ಸೊ ಯಾವುದನ್ನ ಇಟ್ಕೊಂಡು ಮಾಡಬೇಕು ಅಂತ ನಾವು ಕಳೆದ ಎಪಿಸೋಡ್ ಅಲ್ಲಿ ಚರ್ಚೆ ಮಾಡಿದ್ದೀವಿ. ಹೌದು. ಅಂದ್ರೆ ಈ SSLC ಆದ್ಮೇಲೆ, SSLC ಒಂದು ಪ್ರಮುಖ ಹಂತ ಕೆರಿಯರ್ ಪ್ಲಾನಿಂಗ್ ಮಾಡ್ಲಿಕ್ಕೆ. ನೋಡಿ, SSLC ಅಲ್ಲಿ ಈ ಆಪ್ಷನ್ಸ್ ಎಲ್ಲ ತುಂಬಾ ವೈಡ್ ಆಗಿರುತ್ತೆ. PUC ಆದಮೇಲೆ ಆಪ್ಷನ್ಸ್ ಕಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ PUCಯಲ್ಲಿ ಆರ್ಟ್ಸ್ ತಗೊಂಡ್ರೆ
ಮತ್ತೆ PUC ಆದ್ಮೇಲೆ ಸೈನ್ಸ್ ರಿಲೇಟೆಡ್ ಯಾವ ಕೋರ್ಸಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಖಂಡಿತ ಆಗುದಿಲ್ಲ. ಈವನ್ ಸೈನ್ಸ್ ಅಲ್ಲೇ ನೋಡಿ ತುಂಬಾ ಮಕ್ಕಳು ಸೈನ್ಸ್ ತಗೊಳ್ತಾರೆ, ಬಟ್ ಬಯಾಲಜಿ ಬಿಟ್ಟು ಬಿಡ್ತಾರೆ. ಬಯಾಲಜಿ ಬಿಟ್ಟು ಬಿಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ಸ್, ಹೋಮ್ ಸೈನ್ಸ್, ಜಿಯಾಲಜಿ ತಗೊಂಡಿರ್ತಾರೆ. ಅವ್ರು ಮಾಡುವ ತಪ್ಪು ಅವರ ಅರಿವಾಗುದು ಯಾವಾಗ ಗೊತ್ತಾ? ಸೆಕೆಂಡ್ PUC ಆದ್ಮೇಲೆ, ಅಯ್ಯೋ ಬಯಾಲಜಿ ತಗೊಳ್ಬೇಕಿತ್ತು ಅಂತ. ಯಾಕಂದ್ರೆ ಬಯಾಲಜಿ ರಿಲೇಟೆಡ್ ಎಲ್ಲ ಕೋರ್ಸ್ಗಳು ಕಟ್ ಆಯ್ತು ಅವರಿಗೆ. ನಾನು ಯಾವಾಗಲೂ ಕೂಡ PUC ಅಲ್ಲಿ ಸೈನ್ಸ್ ತಗೊಳ್ಳುವ ಮಕ್ಕಳಿಗೆ ಸಜೆಸ್ಟ್ ಮಾಡೋದು PCMBA ತಗೊಳ್ಳಿ ಅಂತ. PCMBA ತಗೊಳ್ಳಿ, ಯಾಕಂದ್ರೆ 2 ಆಪ್ಷನ್ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕೋರ್ಸ್ಗಳು ಮತ್ತು ಬಯಾಲಜಿ ರಿಲೇಟೆಡ್ ಕೋರ್ಸ್ಗಳಿಗೂ ಹೋಗ್ಲಿಕ್ಕೆ ಆಗುತ್ತೆ ಅಂತ PUC ಆದ್ಮೇಲೆ. ಈ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಡಮ್ಮಿ ಸಬ್ಜೆಕ್ಟ್, ಅದು ಸ್ಟ್ಯಾಟಿಸ್ಟಿಕ್ಸ್ಗೆ ಹೋಗ್ತೀರಿ ಅಂತ ಆದ್ರೆ ಮತ್ತೆ PCM ಯಾಕೆ? ಹೌದು ಹೌದು ಅಲ್ವಾ? ಅಥವಾ ಕಂಪ್ಯೂಟರ್ ಸೈನ್ಸ್ PUC ಅಲ್ಲೇ ತಗೊಂಡೆ ನಂತರ ತಗೊಂಡವರೇ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಬೇಕು ಅಂತ ಹಾಗೇನಿಲ್ಲ. ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳುವವರು PUC ಅಲ್ಲಿ ಕಂಪ್ಯೂಟರ್ಸ್ ತಗೊಳ್ಬೇಕು ಅಂತ ಹಾಗೇನಿಲ್ಲ. ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಗೆ ಹೋಗುವವರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಇಂಜಿನಿಯರಿಂಗ್ ಒಂದು ಬ್ರಾಂಚ್ ಇದೆ, ಅದಕ್ಕೆ ಹೋಗುವವರು PUC ಅಲ್ಲಿ ಎಲೆಕ್ಟ್ರಾನಿಕ್ಸ್ ತಗೊಳ್ಬೇಕು ಅಂತ ಏನಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದಕ್ಕೆ ಎಲಿಜಿಬಿಲಿಟಿ ಸಬ್ಜೆಕ್ಟ್, 3 ಸಬ್ಜೆಕ್ಟ್. ಅದು ತಗೊಂಡ್ರೆ ಇಂಜಿನಿಯರಿಂಗ್ ನ ಯಾವ ಬ್ರಾಂಚಿಗೂ ಹೋಗ್ಬೋದು. ಸೊ ಇದನ್ನ ಯಾಕಿಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬಾ ಮಕ್ಕಳು ಅಂತ ಒಂದು ಮಿಸ್ಟೇಕ್ ಮಾಡಿ ನಂತರ ಪಶ್ಚಾತ್ತಾಪ ಪಡ್ತಾರೆ. ಸೊ ನಾವಿಲ್ಲಿ ಚರ್ಚೆ ಮಾಡೋದು ಮೊದಲು PUC ಮಾಡ್ಲೇಬೇಕಾ ಅಂತ. ಈ ಮಿಸ್ಟೇಕ್ ಯಾಕೆ ಆಗುತ್ತೆ ಅನ್ನೋದು. ಯಾವ ಮಿಸ್ಟೇಕ್? ಮಕ್ಕಳು ಈಗ ಈ ತಪ್ಪಾಗಿ ಕೋರ್ಸ್ಗಳನ್ನು ಯಾಕೆ ಆಯ್ಕೆ ಮಾಡಿಕೊಳ್ತಾರೆ, ಮತ್ತೆ ಯಾಕೆ ಪಶ್ಚಾತ್ತಾಪ ಪಡ್ತಾರೆ, ಈ ರೀತಿ ಯಾಕೆ ಆಗುತ್ತೆ? ಕೆರಿಯರ್ ಪ್ಲಾನಿಂಗ್ ಮಾಡಲ್ಲ. PUC ಅಲ್ಲಿ ನೋಡಿ, 2 ಸ್ಟೇಟ್ ಬೋರ್ಡ್ ಅಲ್ಲಿ PUC ಮಾಡೋದಿದ್ರೆ 2 ಲ್ಯಾಂಗ್ವೇಜ್, 4 ಆಪ್ಷನಲ್ ಸಬ್ಜೆಕ್ಟ್ ಇರೋದು, ಒಟ್ಟು 6 ಸಬ್ಜೆಕ್ಟ್. ಅದೇ ನೀವು CBSE, ICSE ಅಂತ ಆದ್ರೆ 5 ಸಬ್ಜೆಕ್ಟು ಸಾಕಾಗುತ್ತೆ ತಗೊಂಡ್ರೆ. ಸೊ ಬಟ್ ಈ ಸಬ್ಜೆಕ್ಟ್ ತಗೊಳ್ಳೋದು PUC ಒಂದು ಫಸ್ಟ್ ಆಫ್ ಆಲ್ PUC ಮಾಡ್ಲೇಬೇಕಾ ಅಂತ. SSLC ಮುಗಿಸಿದ ತಕ್ಷಣನೇ PUC ಮಾಡಲೇಬೇಕಾ? ಬೇರೆ ಚರ್ಚೆ ಮಾಡಿಲ್ವಾ? ಬೇರೆ ಅವಕಾಶಗಳಿಲ್ಲ. ಪೋಷಕರು ಮತ್ತು ವಿದ್ಯಾರ್ಥಿಗಳು ಗಮನಿಸಬೇಕಾದ ವಿಚಾರ ಇದು. SSLC ಆದ ತಕ್ಷಣ ಹಳೆಯ ಕಾಲದಲ್ಲಿ SSLC ಆದ ನಂತರ PUC ಆದ ನಂತರ ಡಿಗ್ರಿ. ಈಗ ಲೋಕ ತುಂಬಾ ಬದಲಾಗಿದೆ, ತುಂಬಾ ಸುಧಾರಣೆ ಆಗಿದೆ, ತುಂಬಾ ಹೊಸ ಹೊಸ ಕೋರ್ಸುಗಳು ಬಂದಿದೆ, ತುಂಬಾ ಅವಕಾಶಗಳು ತುಂಬಾ ಮುಕ್ತವಾಗಿ ತೆರೆದುಕೊಂಡಿದೆ ಎಲ್ಲ ಊರಿನಲ್ಲಿ ಕೂಡ. ಸೊ ಹಾಗಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಗಮನಿಸಬೇಕಾದ ವಿಚಾರ, SSLC ಆದ ತಕ್ಷಣ PUC ಮಾತ್ರವೇ ಅಲ್ಲ, ಇನ್ನೂ ಸಾವಿರಾರು, ನೂರಾರು ಕೂಡ ಅಲ್ಲ, ಸಾವಿರಾರು ಆಪ್ಷನ್ಗಳು ಉಂಟಾ ಅಂತ. ಸಾವಿರಾರು ಆಪ್ಷನ್ಸ್ ಇದ್ದಾವೆ. ಸೊ ಆ ಆಪ್ಷನ್ ಎಲ್ಲ ಗೊತ್ತಿರಬೇಕು ಅಂತ ಪೇರೆಂಟ್ಸ್. ಮತ್ತೆ ನಾನು ಅಗೈನ್ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ, ನಾನು ತುಂಬಾ ಈಸಿ, ಎಲ್ಲರ ಹತ್ರನೂ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಗೂಗಲ್ ಇದೆ, ಯೂಟ್ಯೂಬ್ ಇದೆ. ದಯವಿಟ್ಟು ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡಿ ಅಂತ ಗೂಗಲ್ಗೆ ಹೋಗಿ ಆಫ್ಟರ್ SSLC ವಾಟ್ ನೆಕ್ಸ್ಟ್ ಅಂತ ಟೈಪ್ ಮಾಡಿ ಸರ್ಚ್ ಬಟನ್ಗೆ ಕ್ಲಿಕ್ ಮಾಡಿ, ತುಂಬಾ ವೆಬ್ಸೈಟ್ಗಳು, ಚಾರ್ಟ್ಗಳೆಲ್ಲ ಓಪನ್ ಆಗುತ್ತೆ. ಅದೇ ರೀತಿ ಯೂಟ್ಯೂಬ್ಗೆ ಹೋಗಿ, ಅಲ್ಲಿ ಎಲ್ಲ ಮಕ್ಳಿಗೆ ಗೊತ್ತು, ಮಕ್ಕಳು ಯೂಟ್ಯೂಬ್ ಅಲ್ಲಿ ಏನೆಲ್ಲ ನೋಡ್ತಾ ಇರ್ತಾರೆ. ಸೊ ಒಂದನ್ನ ಯಾಕೆ ನೋಡಲ್ಲ ಅಂತ. ಇದು ನೋಡ್ಲಿ, ಅವರ ಭವಿಷ್ಯ, ಅವರ ಕೆರಿಯರ್, ಅವರ ಎಜುಕೇಶನ್, ಅವರ ಬದುಕು ಎಲ್ಲವೂ ಇದರ ಮೇಲೆ ಡಿಪೆಂಡ್ ಆಗಿರೋದು. ಸೊ ಯೂಟ್ಯೂಬ್ಗೆ ಹೋಗಿ ಆಫ್ಟರ್ SSLC ವಾಟ್ ನೆಕ್ಸ್ಟ್ ಅಂತ ಟೈಪ್ ಮಾಡಿ ಸರ್ಚ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ ಅಂತ ಆದ್ರೆ ಪೇರೆಂಟ್ಸ್ಗೆ ಕನ್ನಡದಲ್ಲಿದೆ ವಿಡಿಯೋಸ್, ಹಿಂದಿಯಲ್ಲಿದೆ, ಬೇರೆ ಬೇರೆ ಎಲ್ಲಾ ಭಾಷೆಯಲ್ಲೂ ಮಾಹಿತಿಗಳು ಲಭ್ಯ ಇದೆ. ಸೊ ಅದನ್ನ ತಿಳ್ಕೊಳ್ಬೇಕು ಅಂತ. ಇದರ ಅರ್ಥ ನೀವು PUC ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನು ಸ್ವಲ್ಪ ಗ್ಲಾನ್ಸ್ ಮಾಡಬೇಕು ಅಂತ. PUC ಮಾಡುವುದು ಯಾರು ಅಂತ ಹೇಳಿದ್ರೆ ಅವರ ಹತ್ರ ಪಕ್ಕಾ ಕೆರಿಯರ್ ಪ್ಲಾನಿಂಗ್ ಇರುತ್ತೆ. PUC ಅಲ್ಲಿ ಮಾಡುವುದು ಅಂತ ಡಿಸೈಡ್ ಮಾಡುವುದು ಯಾರು ಅಂತ ಹೇಳಿದ್ರೆ ಅವರಿಗೆ ಡಿಗ್ರಿ ಮಾಡ್ಲಿಕ್ಕೆ ಇರುತ್ತೆ, ನಂತರ ಮಾಸ್ಟರ್ ಡಿಗ್ರಿ ಮಾಡ್ಲಿಕ್ಕೆ ಇರುತ್ತೆ. ಸೊ ಅಂತ ಒಂದು ಕೆರಿಯರ್ ಪ್ಲಾನಿಂಗ್ ಇರುತ್ತಲ್ಲ, ಅಥವಾ ಅಟ್ ಲೀಸ್ಟ್ ಡಿಗ್ರಿ ಆದ್ರೂ ಮಾಡ್ಲಿಕ್ಕೆ ಇರುತ್ತೆ. ಈಗ ಇಂಜಿನಿಯರಿಂಗ್ ಮಾಡಬೇಕು ಅಂತ ಕೆರಿಯರ್ ಪ್ಲಾನಿಂಗ್ ಮಾಡಿದವರು PCM ತಗೊಳ್ಳೇಬೇಕು. ಸೊ ಅವ್ರು ಸೈನ್ಸ್ ತಗೋಬೇಕು, PCM ತಗೋಬೇಕು. ಸೊ ಆ ರೀತಿ ಪ್ಲಾನ್ ಮಾಡ್ಬೇಕಲ್ಲ. ಒಟ್ಟಾರೆ PUC ಅಲ್ಲಿ ಆರ್ಟ್ಸ್ ತಗೊಳ್ಳುವಾಗ್ಲೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗೆ ಗೊತ್ತಿಲ್ಲ ಅದೇನು ಅಂತ ಹೇಳಿದ್ರೆ, ಅವ್ರು ಏನ್ ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಸೈನ್ಸ್ ತಗೊಂಡವರೇ ಈ ಜಗತ್ತಲ್ಲಿ ದೊಡ್ಡ ಸಾಧನೆ ಮಾಡೋದು ಮತ್ತು ಒಳ್ಳೆ ದುಡ್ಡು ಸಂಪಾದನೆ ಮಾಡೋದು, ಹೆಸರು ಗಳಿಸೋದು ಅಂತ. ಆರ್ಟ್ಸ್ ತಗೊಂಡವರು, ಕಾಮರ್ಸ್ ತಗೊಂಡವರು ಏನು ವೇಸ್ಟ್ ಫೆಲೋಸ್ ಅಂತ. ಹಾಗೆ ಅಲ್ಲ. ಎಷ್ಟೋ ಮಂದಿ ಆರ್ಟ್ಸ್ ತಗೊಂಡವರೆಲ್ಲ SSLC ಮಾತ್ರ ಓದಿರೋರು, SSLCಗಿಂತ ಕಮ್ಮಿ ಓದಿರೋರು ಮಂಗಳೂರಲ್ಲೇ ಉದಾಹರಣೆಗಳಿದ್ದಾವೆಲ್ಲ. ಮಂಗಳೂರಲ್ಲಿ ಮೆಡಿಕಲ್ ಕಾಲೇಜ್ ಎಲ್ಲ ಮಾಡಿದ್ದಾರೆ.
ಈಗ ಮೆಡಿಕಲ್ ಕಾಲೇಜಲ್ಲಿ ದುಡ್ಡಿದ್ದವರು ಮಾಡ್ಬೋದು, ದುಡ್ಡಿದ್ದವರು ಮಾಡ್ಬೋದು. ಅಲ್ಲ, ದುಡ್ಡಿದ್ದು ಮಾಡಿದ್ದಲ್ಲ ಅವರು, ದುಡ್ಡು ನಂತರ ಮಾಡಿದ್ದವರು. ದುಡ್ಡು ನಂತರ ಮಾಡಿ SLC ಯಲ್ಲಿರುವಾಗ ದುಡ್ಡೆಲ್ಲಿತ್ತು? ಸರಿ ಸರಿ. ಸೊ ಬರೇ ಎಜುಕೇಶನ್ ಇದೆ ಅಲ್ಲ, ಎಜುಕೇಶನ್ PUC ಮಾಡೋದು, ಡಿಗ್ರಿ ಮಾಡೋದು, ಅದರ ಮೇಲೆ ಮಾತ್ರ ಅವರ ಬದುಕು ಭವಿಷ್ಯ ನಿರ್ಧಾರ ಆಗುದಲ್ಲ. ನಾನು ಮೊದಲ ಎಪಿಸೋಡ್ ಅಲ್ಲಿ ಹೇಳಿದ ಹಾಗೆ ಅವರಿಗೆ ಒಂದು ಪಕ್ಕಾ ಕೆರಿಯರ್ ಪ್ಲಾನಿಂಗ್ ಬೇಕು. ಈಗ ಒಂದು ಪ್ರಶ್ನೆ ಬಂತು, ಆರ್ಟ್ಸ್ ತೆಕ್ಕೊಂಡವನು ಕೂಡ ಒಳ್ಳೆಯ ಸ್ಟ್ರೀಮ್ಗೆ ಹೋಗ್ಲಿಕ್ಕೆ ಆಗುತ್ತೆ ಅಂತ ಆಗ್ಲಿಕ್ಕೆ ಅಲ್ವಾ? ಬರೇ ಸೈನ್ಸ್ ಮಾತ್ರ ಅಲ್ಲ, ಅಥವಾ ಏನು ಕಾಮರ್ಸ್ ಅಲ್ಲ, ಇವನ್ ಆರ್ಟ್ಸ್ ಕೂಡ ತುಂಬಾ ಆಪ್ಷನ್ಗಳಿದಾವೆ ಅಂತ. ಮುಂದುವರಿಸಿ ಉಮರ್ ಅವರೇ. ಸೊ ಆರ್ಟ್ಸ್ ಅಲ್ಲೂ ಇದಾವೆ, ಈವನ್ ಕಾಮರ್ಸ್ ಅಲ್ಲೂ ಇದಾವೆ. ಈ ಆಪ್ಷನಲ್ 4 ಸಬ್ಜೆಕ್ಟ್ ಇದೆ ಅಲ್ಲ, ಅದು ವೆರಿ ಇಂಪಾರ್ಟೆಂಟ್ ಸೆಲೆಕ್ಟ್ ಮಾಡೋದು. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಷ್ಟೇ. ಆರ್ಟ್ಸ್, ಕಾಮರ್ಸ್, ಸೈನ್ಸ್. SLC ಮುಗಿದ ತಕ್ಷಣ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮೂರಿರೋದು. ಈ ಮೂರರಲ್ಲಿ ಆರ್ಟ್ಸ್ ಅಲ್ಲಿ ಯಾವ ಸಬ್ಜೆಕ್ಟು ಆಗುತ್ತೆ, ಒಟ್ಟಾರೆ PUC ಮಾಡುದಲ್ವಾ. ಸೊ ಅಲ್ಲಿ ಏನು ಪ್ಲಾನಿಂಗ್ ಇರುವುದಿಲ್ಲ. ಸೊ ಅಲ್ಲಿ ನೀವು ಜಿಯೋಗ್ರಫಿ ಮಾಡ್ತೀರಿ ಡಿಗ್ರಿ ಆದ್ಮೇಲೆ, ಅಥವಾ ಮಾಸ್ಟರ್ ಡಿಗ್ರಿ ಆದ್ಮೇಲೆ, ಅಥವಾ ನೀವು ಸೈಕಾಲಜಿ ಮಾಡ್ತೀರಿ ಡಿಗ್ರಿಯಲ್ಲಿ ಅಂತಾದ್ರೆ PUC ಅಲ್ಲಿ ಸೈಕಾಲಜಿ ತಗೊಳ್ಬೋದಲ್ಲ. ಸೊ ಅಕೌಂಟ್ಸ್ ಫೀಲ್ಡ್ಗೆ ಹೋಗ್ತೀರಿ, ಅಥವಾ ಮಾರ್ಕೆಟಿಂಗ್ ಫೀಲ್ಡ್ಗೆ ಹೋಗ್ತೀರಿ, ಅಥವಾ ಬಿಸ್ನೆಸ್ ಫೀಲ್ಡ್ಗೆ ಹೋಗ್ತೀರಿ, ಲಾ ಫೀಲ್ಡ್ಗೆ ಹೋಗ್ಬೋದು. ಯಾವ ಫೀಲ್ಡ್ಗೆ ಹೋಗೋದಿದ್ರು ಕೂಡ ಅದಕ್ಕೆ ರಿಲೇಟೆಡ್ ಆಗಿ ಅದಕ್ಕೆ ಸಪೋರ್ಟ್ ಆಗುವಂತ 4 ಸಬ್ಜೆಕ್ಟ್ ಅನ್ನ PUC ಅಲ್ಲಿ ಸೆಲೆಕ್ಟ್ ಮಾಡುವುದು ಬುದ್ಧಿವಂತಿಕೆ. ಬುದ್ಧಿವಂತಿಕೆ. ಬರೇ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ಅಲ್ಲ, ಸೈನ್ಸ್ ಅಲ್ಲೂ ಇದೆ, ಮತ್ತು ಜಾಸ್ತಿ ಆಪ್ಷನ್ಸ್ ನಿಮ್ಗೆ ಇರುವುದು ಆರ್ಟ್ಸ್ ಅಲ್ಲಿ. ಸೈನ್ಸ್ಗಿಂತ ಸ್ವಲ್ಪ ಜಾಸ್ತಿ ಕಾಮರ್ಸ್ ಅಲ್ಲಿ, ಕಾಮರ್ಸ್ಗಿಂತ ಎಷ್ಟೋ 2 ಪಾಲ್ಗಿಂತ ಜಾಸ್ತಿ ಆಪ್ಷನ್ಸ್ 4 ಸಬ್ಜೆಕ್ಟ್ ತಗೊಳ್ಳಿಕ್ಕೆ ಆಗುದು ಆರ್ಟ್ಸ್ ಅಲ್ಲಿ. ಸೊ ಆರ್ಟ್ಸ್ ಒಂದು ದೊಡ್ಡ ಕ್ಷೇತ್ರ ಅಲ್ಲ. ಹೌದು. ಹ್ಯುಮ್ಯಾನಿಟೀಸ್ ಅನ್ನುವಂತ ಬಾರಿ ವಿಸ್ತಾರವಾದಂತ ಒಂದು ಅವಕಾಶಗಳಿರುವಂತ ಕ್ಷೇತ್ರ. ಬಟ್ ಏನಂತ ಹೇಳಿದ್ರೆ ಅವಕಾಶಗಳು ಎಲ್ಲಿದೆ ಅನ್ನೋದನ್ನು ನಾವು ಹುಡುಕಿಕೊಂಡು ಹೋಗ್ಬೇಕಾಗಿದೆ. ಇದರ ಜೊತೆಗೆ PUC ಯಲ್ಲಿ SLC ಆದ್ಮೇಲೆ PUC ಕಲಿತಾರೆ ಅಂತ ಇರುವವರಿಗೆ ಇನ್ನೊಂದು ಆಪ್ಷನ್ ಇದೆ. ಈಗ ಕಳೆದ 4-5 ವರ್ಷಗಳಿಂದ ಕೇಂದ್ರ ಸರ್ಕಾರದ ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಶನ್ ಫ್ರೇಮ್ ವರ್ಕ್ NSQF ಅಂತ ಒಂದು ಯೋಜನೆ ಇದೆ. NSQF ಇದರಲ್ಲಿ 5 ಸಬ್ಜೆಕ್ಟ್ ಇದೆ. PUC ಜೊತೆಗೆ ಕಲೀಲಿಕ್ಕೆ ಆಗುದು. ಇದೊಂಥರ ಜಾಬ್ ಓರಿಯೆಂಟೆಡ್ ಕೋರ್ಸ್ ತರ. ಮುಂಚೆ JOC ಅಂತ ಇತ್ತು, ಅದೆಲ್ಲ ಈಗ ಕ್ಲೋಸ್ ಆಗಿದೆ. ಇಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ, ರಿಟೇಲ್ ಅಂತ ಒಂದು ಸಬ್ಜೆಕ್ಟ್ ಇದೆ, ನಂತರ ಆಟೋಮೊಬೈಲ್ ಇದೆ. ಇದು PUC ಜೊತೆಗೆ ಕಲೀಲಿಕ್ಕೆ ಆಗುವಂತ. ಸೊ ಹೆಲ್ತ್ ಕೇರ್ ಇದೆ, ಬ್ಯೂಟಿ ಅಂಡ್ ಫಿಟ್ನೆಸ್ ಅಂತ ಇದೆ. ಇದಕ್ಕೆ ಕೋರ್ಸ್ಗಳು ಸೇರ್ಪಡೆ ಆಗ್ಬೋದು. ಇದು ಎಲ್ಲ ಕಾಲೇಜಲ್ಲಿ ಇಲ್ಲ. ಕರ್ನಾಟಕ ರಾಜ್ಯದ ಆಯ್ದ 400 PU ಕಾಲೇಜಲ್ಲಿ ಮಾತ್ರ ಇವಾಗ ಇರೋದು. ಸೊ ಇದನ್ನ ಈ ಫೀಲ್ಡ್ಗೆ ಹೋಗುವವರು ಅಂದ್ರೆ PUC ನಂತರ PUC ಜೊತೆಗೇನೆ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಕಲ್ತಾಗೆ ಆಗುತ್ತೆ, PU ಮಾಡಿದಾಗೆ ಆಗುತ್ತೆ. ಸೊ ಈ ಒಂದು ಆಪ್ಷನ್ ಅನ್ನು ಕೂಡ ಇಟ್ಕೋಬಹುದು ಅಂತ PUC ಮಾಡುವವರು. ಹೌದು. ಇನ್ನು ಅಂದ್ರೆ ಇಲ್ಲಿ ಭಾರಿ ಮುಖ್ಯವಾಗುವಂಥದ್ದು SLC ಅವನು ಮುಂದೇನು ಅಂತ PUC ಮಾಡಲಿಕ್ಕೆ ಹೋಗೋ ಸಂದರ್ಭದಲ್ಲೇ PUC ನಂತರ ಕೂಡ ನಾನು ಏನು ಮಾಡ್ತೇನೆ ಅನ್ನುವಂಥ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು. ಸೊ ಇದಾದ್ಮೇಲೆ ಎಲ್ರಿಗೂ ಗೊತ್ತಿರುವ ಹಾಗೆ ಇಂಜಿನಿಯರಿಂಗ್ ಇದೆ, ಡಿಪ್ಲೊಮಾ, ಪಾಲಿಟೆಕ್ನಿಕ್ ಡಿಪ್ಲೊಮಾ ಅಂತ ಹೇಳ್ತಾರೆ, 3 ವರ್ಷದ ಕೋರ್ಸ್. ಮತ್ತೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ, ಬೇಕಾದಷ್ಟು ಬೇರೆ ಬೇರೆ ಕೋರ್ಸಸ್ ಕೂಡ ಇದೆ. ಪ್ಯಾರಾಮೆಡಿಕಲ್ ಅಲ್ಲಿ ಕೂಡ ತುಂಬಾ ಕೋರ್ಸ್ಗಳಿದ್ದಾವೆ. ಡಿಪ್ಲೊಮಾ ಇಂಜಿನಿಯರಿಂಗಿಗೆ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ, ನೋಡಿ ಮುಂಚೆ ಎಲ್ಲ ಡಿಗ್ರಿ ಮಾಡ್ತಾ ಇರ್ಲಿಲ್ಲ ಇಂಜಿನಿಯರಿಂಗ್ ಅಲ್ಲಿ. ಈವನ್ ಸಿವಿಲ್ ಇಂಜಿನಿಯರ್ಸ್ ಇದ್ದಾರಲ್ಲ, ಈ ಮಂಗಳೂರಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು, ಈಗ ಇತ್ತೀಚಿನ ದಶಕಗಳಲ್ಲಿ ನಿರ್ಮಾಣ ಆಗಿರುವ ಕಟ್ಟಡಗಳನ್ನ ಬಿಟ್ರೆ ಉಳಿದ ಎಲ್ಲ ಕಟ್ಟಡಗಳ ನಿರ್ಮಾಣ ಮಾಡಿರುವ ಸಿವಿಲ್ ಇಂಜಿನಿಯರ್ಸ್ ಯಾರು ಅಂತ ಹೇಳಿದ್ರೆ, ಡಿಸೈನ್ ಮಾಡಿ ಆರ್ಕಿಟೆಕ್ಟು ಇರ್ಲಿಲ್ಲ, ಸಿವಿಲ್ ಇಂಜಿನಿಯರೇ ಮಾಡ್ತಾ ಇದ್ದಿದ್ದು. ಅವರೆಲ್ಲ ಡಿಪ್ಲೊಮಾ ಹೋಲ್ಡರ್ಸ್. 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮಾಡಿರೋರು ಸಿವಿಲ್ ಇಂಜಿನಿಯರಿಂಗ್. ಇವಾಗ ಸಿಕ್ಕಾಪಟ್ಟೆ ಜನ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರು ಡಿಗ್ರಿ. ಸೊ ಈ ಡಿಪ್ಲೊಮಾ ಇಂಜಿನಿಯರಿಂಗ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಇರುತ್ತೆ ಅವರ ಕೆರಿಯರ್ ಪ್ಲಾನಿಂಗ್ ಅಲ್ಲಿ. ಫ್ಯೂಚರ್ ಅಲ್ಲಿ ಮುಂದಕ್ಕೆ ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಇರುತ್ತೆ. ಬಟ್ ಅವರಿಗೆ PUCI ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬೇಡ, ಕಷ್ಟ ಆಗುತ್ತೆ ಕಲೀಲಿಕ್ಕೆ. SLC ಅಲ್ಲಿ ಕೂಡ ಸೈನ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ. ಸೊ ಇನ್ನು 6 ವರ್ಷ ಆಗುತ್ತೆ ಅಲ್ವಾ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ. 2 ವರ್ಷ PUC, 4 ವರ್ಷ ಇಂಜಿನಿಯರಿಂಗ್. ಸೊ 3 ವರ್ಷದಲ್ಲಿ ಇದು ಏನು ಜಾಬ್ ನ ಹುಡುಕಾಟ ಶುರು ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಇದೆ. ಅದು ಕೂಡ ಆಪ್ಷನಲ್. ಒಂದು ವೇಳೆ 3 ವರ್ಷದಲ್ಲೇ ಜಾಬ್ಗೆ ಹೋಗುವ ಅನಿವಾರ್ಯತೆ ಅಂತ ಒಂದು ಆರ್ಥಿಕ ಮುಗ್ಗಟ್ಟಿನ ಪರಿಸ್ಥಿತಿ ಮನೆಯಲ್ಲಿದೆ,
ಅಂತಾದ್ರೆ ಆ ರೀತಿ ಪ್ಲಾನ್ ಮಾಡ್ತಾರೆ. ಇದು ಆಪ್ಷನಲ್ ಏನು ಅಂತ ಹೇಳಿದ್ರೆ, ಈ ಡಿಪ್ಲೊಮಾ ಮಾಡಿದವರಿಗೆ ಡಿಗ್ರಿ ಕೂಡ ಮಾಡಬಹುದು. ಡಿಗ್ರಿ ಮಾಡುವಾಗ ನೋಡಿ ಅವರಿಗೆ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುತ್ತೆ, ಲೆಟರಲ್ ಎಂಟ್ರಿ ಅಂತ ಹೇಳ್ತಾರೆ. ಮುಂದೆ ಇಂಜಿನಿಯರಿಂಗ್ ಕೂಡ ನೇರವಾಗಿ ಸೇರ್ಪಡೆ ಆಗಬಹುದು. ಅದಕ್ಕೆ ಡಿಪ್ಲೊಮಾ ಸಿಇಟಿ ಅಂತ ಸಿಇಟಿ ಎಕ್ಸಾಮ್ ಕೂಡ ಇದೆ. ಸೊ ಈ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗುತ್ತಲ್ಲ, ಥರ್ಡ್ ಸೆಮಿಸ್ಟರ್ಗೆ ಇಂಜಿನಿಯರಿಂಗ್. ಬಟ್ ಸರ್ಕಾರದ ಮುಂದೆ ಒಂದು ಪ್ರಪೋಸಲ್ ಇದೆ, ಬಹಳ ವರ್ಷಗಳಿಂದ ಇದೆ. ಅದು ಅವರ ವಾದ ಏನು ಅಂತ ಹೇಳಿದ್ರೆ, ಈ 3 ವರ್ಷ ಇಂಜಿನಿಯರಿಂಗ್ ಕಲ್ತ ಮಕ್ಕಳಿಗೆ ಪುನಃ 3 ವರ್ಷ ಡಿಗ್ರಿ ಯಾಕೆ ಅಂತ, ಅದನ್ನ 2 ವರ್ಷ ಮಾಡಿ ಅಂತ. PUC ಅಲ್ಲಿ ಕಡಿಮೆ ಆಗುತ್ತೆ. PUC ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮಾತ್ರ ಓದುದಲ್ವಾ ಅವರು PUC ಮಕ್ಕಳು. ಬಟ್ ಡಿಪ್ಲೊಮಾದ ಮಕ್ಕಳು 3 ವರ್ಷನೂ ಪ್ರಾಕ್ಟಿಕಲ್ ಥಿಯರಿ ಎಲ್ಲ ಡಿಪ್ಲೊಮಾ ಮಾಡಿರ್ತಾರಲ್ಲ, ಅವರಿಗೆ ಅದೇ ಡಿಗ್ರಿಗೆ ಹೋಗ್ಬೇಕಿದ್ರೆ ಅವರಿಗೆ ಥರ್ಡ್ ಸೆಮಿಸ್ಟರ್ ಯಾಕೆ, 5th ಸೆಮಿಸ್ಟರ್ಗೆ ಅಡ್ಮಿಷನ್ ಮಾಡಿ ಅಂತ ಒಂದು ಪ್ರಪೋಸಲ್ ಇದೆ. ಸೊ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಆಗದಿದ್ರು ಈಗ ಇಯರ್ ಏನು ಲಾಸ್ ಆಗಲ್ಲ. 3 ವರ್ಷ ಅಂದ್ರೆ ಈ ಡಿಪ್ಲೊಮಾ ಮಾಡಿ ಯಾರು ಡಿಗ್ರಿ ಇಂಜಿನಿಯರಿಂಗ್ ಮಾಡ್ತಾರ ಅವರು ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಲ್ಲಿ ತುಂಬಾ ತೋರ ಇರ್ತಾರೆ. ಯಾಕಂದ್ರೆ ಅವರು 3 ವರ್ಷ ಡಿಪ್ಲೊಮಾ ಮಾಡಿರ್ತಾರಲ್ಲ, ಆರಂಭದಲ್ಲೇ ಅದನ್ನೇ ಕಲ್ತಿರ್ತಾರೆ. PUC ಆಗಿ ಅಲ್ಲ. ಸೊ ಈ ಆಪ್ಷನ್ ಇದೆ. ಇಲ್ಲಿ ಬೇಕಾದಷ್ಟು ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ. ಮತ್ತು ಈ KPT ಅಂತಹ ಸಂಸ್ಥೆಗಳಲ್ಲಿ ಅಂದ್ರೆ ಸರ್ಕಾರಿ ಪಾಲಿಟೆಕ್ನಿಕ್ ಗಳಲ್ಲಿ ಕಲ್ತ ಮಕ್ಕಳಿಗೆ ಈವನ್ ಪ್ಲೇಸ್ಮೆಂಟ್ ಕೂಡ ಇರುತ್ತೆ ಅಲ್ಲೆಲ್ಲ. ಎಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಡಿಪ್ಲೊಮಾದವರನ್ನೇ, ಈವನ್ ಕಂಪ್ಯೂಟರ್ ಸೈನ್ಸ್ ಕಲ್ತವರು ಕೂಡ ಅವರಿಗೆ ಜಾಬ್ ಸಿಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಈ ರೀತಿ ನಾನು ಆಪ್ಷನಲ್ ಅಂತ ಹೇಳಿದಲ್ಲ, ಈ ಆಪ್ಷನ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ ತುಂಬಾ ಮಕ್ಕಳನ್ನ ನಾನು ನೋಡ್ಕೊಂಡಿದ್ದೇನೆ. ಅವರ ಈಗಿನ ಮನೆಯ ಆರ್ಥಿಕ ಪರಿಸ್ಥಿತಿ ಡಿಪ್ಲೊಮಾಕ್ಕೆ ನಿಂತಿದೆ. ಬಟ್ ಡಿಪ್ಲೊಮಾ ಥರ್ಡ್ ಇಯರ್ ಎಲ್ಲಿರುವಾಗ ಅವನ ಅನ್ನ ಫಾರಿನ್ಗೆ ಹೋದ, ಆವಾಗ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತ್ತು. ಸೊ ಡಿಪ್ಲೊಮಾದಲ್ಲಿ ಡಿಸ್ಕಂಟಿನ್ಯೂ ಮಾಡೋದು ಬೇಡ, ಡಿಗ್ರಿಗೆ ಹೋಗೋಣ ಅಂತ ಡಿಪ್ಲೊಮಾ CET ಬರ್ದ, ಡಿಗ್ರಿಗೆ ಜಾಯ್ನ್ ಆಗಿ. ಇಂಥ ಎಷ್ಟೋ ಮಕ್ಕಳಿದ್ದಾರೆ. ಬಟ್ ಫಸ್ಟಿಗೆ ಪ್ಲಾನ್ ಮಾಡುವಾಗ ಆಗಿರ್ಲಿಲ್ಲ, ಡಿಪ್ಲೊಮಾ ಮಾಡಿನೇ ಜಾಬ್ಗೆ ಹೋಗುವಂತ ನಿರ್ಧಾರ ಮಾಡಿರ್ತಾರೆ. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಯ್ತು, ಸೊ ಆವಾಗ ಡಿಗ್ರಿಗೆ ಹೋಗೋಣ ಅಂತ ಅನಿಸ್ತು. ಡಿಪ್ಲೊಮಾ CET ಎಕ್ಸಾಮ್ ಬರೆದ್ರು, ಲೆಟರ್ ಎಂಟ್ರಿಯಲ್ಲಿ ಇಂಜಿನಿಯರಿಂಗ್ ಡಿಗ್ರಿಗೆ ಹೋದ್ರು. ಸೊ ಇಲ್ಲಿ ಬೇಕಾದಷ್ಟು ಕೋರ್ಸ್ಗಳಿದ್ದಾವೆ. ಈ ಇಂಜಿನಿಯರಿಂಗ್ ಅಲ್ಲಿ 41 ಬ್ರಾಂಚ್ಗಳಿದ್ದಾವೆ ಅಂತ ಹೇಳಿದ್ವಲ್ಲ ನಾವು. ಆ ಎಲ್ಲ ಬ್ರಾಂಚ್ಗಳು ಕೂಡ ಡಿಪ್ಲೊಮಾ ಇಂಜಿನಿಯರಿಂಗ್ ಅಲ್ಲಿ ಇದೆ. ಅದು ಮಂಗಳೂರಲ್ಲಿ ಇದೆಯಾ, ಮಂಗಳೂರು KPT ಅಲ್ಲಿ ಉಂಟಾ? ಇಲ್ಲ, ಇರ್ಲಿಕ್ಕಿಲ್ಲ. ಎಲ್ಲ ಬ್ರಾಂಚ್ಗಳು ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಇದಾವೆ. ಸೊ ಅದರ ವಿವರ ಕೊಡುವ ಅಗತ್ಯ ಇಲ್ಲ ಅಂತ ನಾವೀಗ. ಮತ್ತು ಈ ಡಿಪ್ಲೊಮಾದಲ್ಲಿ ಅದನ್ನು ನಾನು ಮುಗಿಸ್ತೇನೆ. ಈ ಡಿಪ್ಲೊಮಾ ಪಾಲಿಟೆಕ್ನಿಕ್ ಡಿಪ್ಲೊಮಾದಲ್ಲಿ ಇಂಜಿನಿಯರಿಂಗ್ ಮಾತ್ರ ಇರುವುದಲ್ಲ, ಟೆಕ್ನಿಕಲ್ ಕೋರ್ಸ್ ಮಾತ್ರ ಇರುವುದಲ್ಲ, ನಾನ್ ಟೆಕ್ನಿಕಲ್ ಕೋರ್ಸ್ಗಳು ಕೂಡ ಅದನ್ನು ಮಾತ್ರ ನಾನು ಹೇಳ್ತೇನೆ. ಟೆಕ್ನಿಕಲ್ ಕೋರ್ಸ್ ನಾನು ಹೇಳೋದಿಲ್ಲ, ನಾನ್ ಟೆಕ್ನಿಕಲ್ ಕೋರ್ಸ್ ಮಾತ್ರ ಹೇಳ್ತೇನೆ. ಅಪೇರಿಯಲ್ ಡಿಸೈನಿಂಗ್ ಅಂಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಇದೆ, ಕಮರ್ಷಿಯಲ್ ಪ್ರಾಕ್ಟೀಸ್ ಇಂಗ್ಲಿಷ್ ಅಥವಾ ಕನ್ನಡ ಇದೆ, ಲೈಬ್ರರಿ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಇದೆ, ಮತ್ತೆ ಮಾಡರ್ನ್ ಆಫೀಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕೋರ್ಸ್. ಸೊ ಇದು ನಾನ್ ಟೆಕ್ನಿಕಲ್ ಡಿಪ್ಲೊಮಾ, ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸ್ಗಳು. ಸೊ ಆರ್ಟ್ಸ್ ಓದಿದಂತ ಮಕ್ಕಳು ಕೂಡ ಅದನ್ನು ಅಲ್ಲ, ಇದು SLC ಆದ್ಮೇಲೆ ಮಾಡಲಿ. SLC ಆದಂತ ಆಗಿರೋದ್ರಿಂದ ಇಲ್ಲಿ ಆರ್ಟ್ಸ್ ಕಾಮರ್ಸ್ ಪ್ರಶ್ನೆ ಬರುವುದಿಲ್ಲ. ನನಗೆ ವಿಜ್ಞಾನ ಅಥವಾ ಟೆಕ್ನಿಕಲ್ ವಿಷಯನೇ ತುಂಬ ಕಷ್ಟ ಆಗುತ್ತೆ ಅಂತ ಇದ್ರೂ ಕೂಡ ಇದನ್ನು ಮಾಡಿಕೊಳ್ಬೋದು. ಸೊ ಹಾಗಾಗಿ ವಿದ್ಯಾರ್ಥಿಗಳು, ಪೋಷಕರು ಈ ರೀತಿಯ ಹೊಸ ಕೋರ್ಸುಗಳು ಯಾವುದೆಲ್ಲ ಲಭ್ಯ ಇರುತ್ತೆ ಇದರ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಮತ್ತು ಏನು ತಿಳಿದುಕೊಳ್ಬೇಕಂತ ಹೇಳಿದರೆ ಯಾರಿಂದ? ನಾವು ಮೊನ್ನೆ ಕೂಡ ಮಾತನಾಡುವಾಗ ಅದನ್ನೇ ಹೇಳಿದರು. ನನ್ನ ಪಕ್ಕದ ಬೆಂಚಲ್ಲಿ ಕೂತವನ ಹತ್ರ, ನನ್ನ ಪಕ್ಕ ಕೂತ್ಕೊಂಡ ಕ್ಲಾಸ್ಮೇಟ್ ಹತ್ರ, ಅಥವಾ ನನ್ನ ನೆರೆಮನೆಯ ಹುಡುಗ ಹೋಗ್ತಾನೆ, ನನ್ನ ಫ್ರೆಂಡ್ ಹೋಗ್ತಾನೆ, ಸೊ ಹಾಗಾಗಿ ನಾನು ಕೂಡ ಅದೇ ಕಲಿತೇನೆ, ಅದೇ ಸ್ಕೂಲಿಗೆ ಕಾಲೇಜ್ಗೆ ಹೋಗ್ತೇನೆ ಅಂತ ಲೆಕ್ಕಾಚಾರ ಮಾಡಿದರೆ ತಪ್ಪಾಗತ್ತೆ. ಯಾವ ನೆಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಕೆರಿಯರ್ ಪ್ಲಾನ್ ಮಾಡಬೇಕು ಅನ್ನೋದನ್ನು ಮೊನ್ನೆ ದಿವಸ ಉಮರ್ ಅವರು ಹೇಳಿದ್ದಾರೆ. ಒಂದು ಸಂಕ್ಷಿಪ್ತವಾಗಿ ಮತ್ತೆ ಒಂದು ನಿಮಿಷದಲ್ಲಿ ಅದನ್ನು ಹೇಳಬೇಕು. ಒಂದು ಈ ಪೇರೆಂಟ್ಸ್ ಮಾಡಬೇಕಾದಂತ ಒಂದು ಮುಂಜಾಗ್ರತಾ ಕ್ರಮ ಏನು ಅಂತ ಹೇಳಿದ್ರೆ, ನಾನು ಕೂಡ ಒಬ್ಬ ಪೇರೆಂಟೇ, ನನಗೆ 3 ಮಕ್ಕಳಿದ್ದಾರೆ. ಸೊ ಮಕ್ಕಳು ಸಾಮಾನ್ಯವಾಗಿ ನೀವು ಹೇಳಿದಾಗೆ ಫ್ರೆಂಡ್ಸ್ ಇದ್ದು ಮಾತು ಕೇಳಿ, ಕೋರ್ಸ್ ಮಾತ್ರ ಅಲ್ಲ ಕಾಲೇಜ್ ಕೂಡ ಅವರೇ ಡಿಸೈಡ್ ಮಾಡ್ತಾರೆ. ಅಂದ್ರೆ ಫುಲ್ ಗಮ್ಮತ್ ಮಾಡೋಣ ಅಂತ PUC ಅಲ್ಲಿ. ಆಕ್ಚುಲಿ ಹೈಸ್ಕೂಲ್ ಮತ್ತೆ PUC ಇದೆ ಅಲ್ಲ, PUC 2 ವರ್ಷ ಅವರು ಮಜಾ ಮಾಡಿದ್ರೆ ಅವರ ಕೆರಿಯರೇ ಹೋಯ್ತು, ಅವರ ಲೈಫೇ ಹೋಯ್ತು, ಅವರ ಫ್ಯೂಚರೇ ಹೋಯ್ತು ಅಂತಲೇ ಲೆಕ್ಕ. ಸೊ ಈ ಅವರ ಫ್ರೆಂಡ್ಸ್ ಯಾರು, ನಮ್ಮ ಮಕ್ಕಳ ಫ್ರೆಂಡ್ಸ್ ಯಾರು,
ಅವ ಯಾಕೆ ಆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳ್ತಾನೆ, ಅವನ ಫ್ರೆಂಡ್ ಸರ್ಕಲ್ ನಾವು ಯಾರು ಅಂತ ಕಂಡುಹಿಡಿಬೇಕು. ಮತ್ತೆ ಈ ಕಾಲೇಜಿಗೆ ಹೋಗ್ಬೇಕು ಅಂತ ಯಾಕೆ ಹಠ ಹಿಡಿತಾ ಇದ್ದಾರೆ. ಒಂದು ವೇಳೆ ನಮ್ಗೆ ಅನಿಸಿದ್ರೆ, ನಾನು ಆ ರೀತಿ ಮಾಡಿದ್ದೇನೆ ನನ್ನ ಮಗನಿಗೆ. ಸೊ ಕೋರ್ಸ್ ಯಾವ್ದು ಅಂದ್ರೆ ನನ್ಗೆ ಅವ ಸೆಲೆಕ್ಟ್ ಮಾಡಿರುವ PU ಕಾಲೇಜ್ ನನ್ಗೆ ಇಷ್ಟ ಇರ್ಲಿಲ್ಲ. ನನ್ಗೆ ನಮ್ಮ ಮಕ್ಕಳ ಮೇಲೆ ಸ್ವಲ್ಪ ದಾರಿ ತಪ್ಪಿದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಕಷ್ಟ. ಟೀನೇಜ್ ಅಲ್ಲಿ ಮತ್ತೆ ನಾವು ಲೈಫ್ ಲಾಂಗ್ ಕೊರಗಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು ಏನ್ ಕಾಂಪ್ರಮೈಸ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಕೋರ್ಸ್ ಸೆಲೆಕ್ಷನ್ ನಿಂದು, ಬಟ್ ಕಾಲೇಜ್ ಸೆಲೆಕ್ಷನ್ ನಿಂದ. ಕೋರ್ಸ್ ಏನ್ ಬೇಕಾದ್ರೂ ಸೆಲೆಕ್ಟ್ ಮಾಡು, ನೀನ್ ಅದು ಓದು ಇದು ಓದು ಅಂತ ನಾನು ಹೇಳಲ್ಲ. ನಿನ್ಗೆ ಏನ್ ಇಂಟ್ರೆಸ್ಟ್ ಅದ್ ತಗೋ, ಬಟ್ ಕಾಲೇಜ್ ನಾನು ಹೇಳುದು ಅಂತ. ಒಪ್ಪಿ ಆದ್ಮೇಲೆ ಕೋರ್ಸ್ ಸೆಲೆಕ್ಟ್ ಅವ ಮಾಡಿದ, ಕಾಲೇಜ್ ಸೆಲೆಕ್ಷನ್ ನಾನು ಮಾಡಿದ. ಸೊ ಅವನ ಇಡೀ ಫ್ರೆಂಡ್ಸ್ ಗ್ರೂಪ್ ಅನ್ನೇ ಕಟ್ ಮಾಡಿಸಿದ. ಮಾಡಿಸಿ ಬೇರೆ ಹೊಸ ಫ್ರೆಂಡ್ಸ್ ಅಲ್ಲ, ಹೊಸ ಕಾಲೇಜ್. ಈಗ ಅಲ್ಲಿಯೂ ಫ್ರೆಂಡ್ಸ್ ಇದ್ದಾರೆ. ಫಸ್ಟ್ ಸ್ಟ್ಯಾಂಡ್ ಇಂದ 10th ತನಕ ಅವನು ಒಟ್ಟಿಗೆ ಕಲ್ತ ಮಕ್ಕಳು ಫ್ರೆಂಡ್ಸೇ. ಫಸ್ಟ್ PU ಸೆಕೆಂಡ್ PU ಒಟ್ಟಿಗೆ ಕಲ್ತವರು ಫ್ರೆಂಡ್ಸೇ ಅಲ್ವಾ. ಫ್ರೆಂಡ್ಸ್ ಗಳ ಸಂಖ್ಯೆ ಜಾಸ್ತಿ ಆಯ್ತು. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಸೊ ಫ್ರೆಂಡ್ಸ್ ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವರ ಫ್ರೆಂಡ್ಶಿಪ್ ಇರ್ಲಿ, ಬಟ್ ಕಾಲೇಜ್ ಬೇಡ ಅಂತ. ಸೊ ಈ ಬಗ್ಗೆ ಪೋಷಕರು ಭಾರಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಇದು. ಎಷ್ಟೋ ಮನೆಯಲ್ಲಿ ಇವತ್ತು ಒಬ್ಬ ಪೋಷಕರು ಅಂದರೆ ತಂದೆ ತಾಯಿ ತಮ್ಮ ಮಗನನ್ನು ಇಂಥ ಸ್ಕೂಲ್ಗೆ ಇಂಥ ಕಾಲೇಜಿಗೆ ಯಾಕೆ ಸೇರಿಸ್ತಾನೆ ಅಂತ ಹೇಳಿದ್ರೆ, ಮಗ ಅಥವಾ ಮಗಳು ಹಠ ಹಿಡಿದಿರ್ತಾರೆ, ನಾನು ಇದೇ ಕಾಲೇಜಿಗೆ ಹೋಗೋದಂತ. ಆಯ್ತು, ಅಲ್ಲಿ ಯಾವುದನ್ನು ಓದ್ತಿ, ಅಲ್ಲಿ ಯಾವ ಕೋರ್ಸ್ ಉಂಟು ಅದನ್ನು ಓದ್ತೇನೆ. ಯಾಕೆ ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಹೋಗೋದು, ನಾವು 1ನೇ ತರಗತಿಯಿಂದ 10ನೇ ತರಗತಿ ಜೊತೆಗಿದ್ದವರು, ನಮಗೆ ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅಂತ. ಸೊ ಆಫ್ಟರ್ ಆಲ್ ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅಂತ ಆದರೂ ಕೂಡ ಅವರು ಮತ್ತೊಂದೆರಡು ವರ್ಷ ಬಂದಾರು. ಜೀವನ ಪೂರ್ತಿಯಾಗಿ ಅವರು ಇರಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಕೆರಿಯರನ್ನು, ನಮ್ಮ ಎಜುಕೇಷನನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಸೊ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವು ಕಟ್ಟುನಿಟ್ಟಿನ ನಿರ್ಧಾರಗಳು ಬೇಕಾಗತ್ತೆ. ಸೊ ಅದಕ್ಕೆ ಇಂದಿನ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅದಕ್ಕೆ ರೆಡಿ ಆಗಬೇಕಾಗ್ತದೆ, ಇಂದಿನ ಪರಿಸ್ಥಿತಿಯನ್ನು ಉಲ್ಲೇಖ ಮಾಡಿಕೊಂಡು. ಹೌದು, ಇಂದಿನ ಪರಿಸ್ಥಿತಿ ಅಂತ ಹೇಳಿದ್ರೆ ನೋಡಿ, ಆ ಏಜ್ ಇದೆ ಅಲ್ಲ, ಈ ಮಕ್ಕಳ ತಪ್ಪಲ್ಲ, ಮಕ್ಕಳ ಏಜ್ ತಪ್ಪು. ಏನ್ ಅರ್ಥ ಮಾಡ್ಬೇಕು ಅಂತ ಹೇಳಿದ್ರೆ, ಮಕ್ಕಳು ಹಠ ಹಿಡಿತಾರೆ, ನಾವು ಆ ಏಜ್ ಅಲ್ಲಿರುವಾಗ ಆ ರೀತಿ ಮಾಡ್ತಾ ಇದ್ವಿ. ಸೊ ಅವರ ತಪ್ಪಲ್ಲ ಅದು. ಅವರು ಆಕ್ಚುಲಿ ಅವರು ಫಿಸಿಕಲಿ ಮೆಚುರಿಟಿ ಆಗಿರ್ಬೋದು, ಬಟ್ ಮೆಂಟಲಿ ಮೆಚೂರಿ ಆಗಿರುವುದಿಲ್ಲ, ಮಾನಸಿಕವಾಗಿ ಪ್ರಬುದ್ಧತೆ ಬಂದಿರುವುದಿಲ್ಲ. ಅವ್ರ ಪ್ರಬುದ್ಧತೆ ಬರಬೇಕು ಅಂತ ಆದ್ರೆ ಸೆಕೆಂಡ್ PU ಪಾಸ್ ಆಗುವ ಏಜ್ ಆಗ್ಬೇಕು, ಆವಾಗ್ಲೇ ಅವ್ರಿಗೆ ಪ್ರಬುದ್ಧತೆ ಬರುದು. ಸೊ ಈ ಹಂತದಲ್ಲಿ ಪೇರೆಂಟ್ಸ್ ತುಂಬಾ ಈ ಎಲ್ಲ ವಿಷಯಗಳನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿಯೇ ಅವರನ್ನ ಕೋರ್ಸ್ ಮತ್ತು ಕಾಲೇಜ್ ಸೆಲೆಕ್ಷನ್ಗೆ, ಅದು ಕೋರ್ಸ್ ಮತ್ತು ಕಾಲೇಜ್ ಸೆಲೆಕ್ಷನ್ ಮಾಡೋದು ಕೆರಿಯರ್ ಪ್ಲಾನಿಂಗ್ ನ ಎಂಡ್ ಅಲ್ಲಿ. ಸೊ ಕೆರಿಯರ್ ಪ್ಲಾನಿಂಗ್ ಹೇಗೆ ಮಾಡಬೇಕು ಅಂತ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡಿದ್ದೇವೆ. ನೀವು ಅದನ್ನು ವೀಕ್ಷಕರೇ ಯೂಟ್ಯೂಬ್ ಅಲ್ಲಿ ನೋಡಬಹುದು. ನಮ್ಮ ಮೊನ್ನೆಯ ಮಾತುಕತೆಯ ವಿಚಾರ, ಕೆರಿಯರ್ ಪ್ಲಾನ್ ಅನ್ನು ಮಾಡುವಂಥ ಮೆಥಡಾಲಜಿ ಏನು, ಯಾವ ರೀತಿ ಎತ್ತ ಅನ್ನುವಂಥದ್ದನ್ನು, ಅಥವಾ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಮತ್ತು ಒಂದು ವೈಜ್ಞಾನಿಕ ಗ್ರಾಫ್ ಅಥವಾ ಒಂದು ಮಾದರಿ ಅದು. ಅದನ್ನು ಸ್ವಲ್ಪ ಒಬ್ಸರ್ವ್ ಮಾಡಿಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಅದು ಒಂದು ಒಳ್ಳೆಯ ಭವಿಷ್ಯವಾಗಿ ರೂಪಿಸಬೇಕು. ಸುಮ್ಮನೆ ಮಗ ಆಟ ಹಿಡಿದ, ಮಗಳು ಒತ್ತಾಯ ಮಾಡಿದ್ಲು ಅಂತ ನಾವು ಒತ್ತಾಯಕ್ಕೆ ಕಟ್ಟು ಬಿದ್ದು ತಪ್ಪು ನಿರ್ಧಾರ ಪೋಷಕರು ಮಾಡಬಾರ್ದು, ಜೊತೆಗೆ ವಿದ್ಯಾರ್ಥಿಗಳು ಕೂಡ ಮಾಡಬಾರ್ದು. ಮಾಡಿದರೆ ಮತ್ತೆ ಮುಂದೆ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ನಾವು ತುಂಬ ಸ್ಟ್ರಾಟಜಿ ಅಂತ ಹೇಳ್ತೇವಲ್ಲ, ಸ್ಟ್ರಾಟಜಿಕಲ್ ಆಗಿ ಮಾಡಿಕೊಂಡು ಹೋಗಬೇಕು. ಎಸ್ ನಂತರ ಈ ಕೆಲವು ಅಟ್ರಾಕ್ಷನ್ಸ್ ಎಲ್ಲ ಇದೆ. ಈಗ ಸಮಸ್ಯೆ, ಈ ಸಿಟಿ ಒಳಗಡೆ ಇರುವ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕೆಲವು ಪೇರೆಂಟ್ಸ್ ಇದ್ದು ಅವರಿಗೆ ನನ್ನ ಮಗ ಅಥವಾ ಮಗಳು ಇಂಥ ಕಾಲೇಜಲ್ಲಿ PU ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊಳ್ಳೋದಿದೆ ಅಲ್ಲ, ಅದೊಂದು ಪ್ರೆಸ್ಟೇಜ್, ದೊಡ್ಡ ವಿಷಯ. ಅದಕ್ಕೆ ಏನು ಅವನಿಗೆ ಎಷ್ಟು ಪೇರೆಂಟ್ಸ್ ಅನ್ನ ನಾನು ನೋಡಿದ್ದೇನೆ, ಸಾಲ ಮಾಡಿ ಬ್ಯಾಂಕ್ ಲೋನ್ ಮಾಡಿ PU ಕಲಿಸ್ಬೇಕಾ ಮಕ್ಕಳಿಗೆ, PU ಓದಿಸ್ಬೇಕಾ ಅಂತ ಲೋನ್ ಮಾಡಿ ಇಂಟ್ರೆಸ್ಟಿಗೆ, ಅಥವಾ ಚಿನ್ನ ಅಡವಿಟ್ಟು ಅಡ್ಮಿಷನ್ ಮಾಡಿಸ್ಬೇಕಾ? ಅದು ಯಾವ ಪ್ರೆಸ್ಟೇಜ್ ಅಂತ ನನಗೆ ಅರ್ಥ ಆಗುದಿಲ್ಲ. ಸೊ ಇದು ಬರೇ ಬೋಗಸ್ ಪ್ರೆಸ್ಟೇಜ್ ಅದು. ಅಂದ್ರೆ ಫಾಲ್ಸ್ ಪ್ರೆಸ್ಟೇಜ್ ಅಂತ ಹೇಳ್ತೇವೆ ನಾವು. ಒಂದು ಭ್ರಮೆಯಲ್ಲಿರುವಂಥದ್ದು. ನಾನು ಭಾರಿ ಪ್ರತಿಷ್ಠಿತ ಆಗಿದ್ದೇನೆ, ನನ್ನ ಮಗ ಇಂಥ ಕಡೆ ಓದ್ತಾ ಇದ್ದಾನೆ, ನನ್ನ ಮಗಳು ಇಂಥ ಕಡೆ ಓದ್ತಾ ಇದ್ದೇನೆ, ಆಫ್ಟರ್ ಆಲ್ ಇನ್ ಫ್ಯೂಚರ್ ಅಲ್ಲಿ ಏನು ಅನ್ನೋದನ್ನು ನಾವು ಆಲೋಚನೆ ಮಾಡೋದಿಲ್ಲ. ಮತ್ತೆ ಎರಡನೇದಾಗಿ ಈ ಕೆರಿಯರ್ ಪ್ಲಾನಿಂಗ್ ಅಲ್ಲಿ ನಾವು ಕಳೆದ ಎಪಿಸೋಡ್ ಅಲ್ಲಿ ಹೇಳಲಿಲ್ಲ,
ಪೇರೆಂಟ್ಸಿಗೆ SLC ಒಳ್ಳೆ ಹಂತ ಅದು. ನಾವು ಲಾಸ್ಟ್ ಎಪಿಸೋಡಲ್ಲಿ PUC ಎಲ್ಲ ಇದ್ರು ಆ ಮಕ್ಕಳೆಲ್ಲ. ಸೊ ಇವಾಗ ಈ ಕೆರಿಯರ್ ಪ್ಲಾನಿಂಗ್ ಮಾಡೋದು, ಸ್ಪೆಷಲಿ ಈಗ ಲಾಕ್ಡೌನು, ಆರ್ಥಿಕ ಮುಂಗಟ್ಟು, ಕಷ್ಟ, ಇನ್ನು 3ನೇ ಅಲೆಯ ತೂಗುಗತ್ತಿ ತಲೆ ಮೇಲೆ, ಇನ್ನೊಮ್ಮೆ ಯಾವಾಗ ಲಾಕ್ಡೌನ್ ಆಗುತ್ತೋ ಗೊತ್ತಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿರುವ ಎಲ್ಲ ಕುಟುಂಬಗಳು, ಮೆಜಾರಿಟಿ ಅಂಥ ಪರಿಸ್ಥಿತಿಯಲ್ಲೇ ಇದೆ. ಸೊ ಇವಾಗೆಲ್ಲ ಸುಮ್ಮನೆ ಸಾಲ ಮಾಡಿ ಅಡವಿಟ್ಟು ಫೈನಾನ್ಸಿಂದ ಲೋನ್ ತಗೊಂಡು ಅಂತ ಆ ಹುಸಿ ಪ್ರತಿಷ್ಠೆವೇ ಬೇಡ ಅಂತ. ಸೊ ನಮ್ಗೆ ಅಂದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ಪ್ಲಾನ್ ಮಾಡಿ, ಎಷ್ಟು ವರ್ಷ ಓದಿಸ್ತೀವಿ ಮಕ್ಕಳಿಗೆ, ಎಲ್ಲಿ ಓದಿಸ್ತೀವಿ, ಎಷ್ಟು ಫೀಸ್ ಆಗುತ್ತೆ, ಇಷ್ಟು ದುಡ್ಡನ್ನ ಎಲ್ಲಿಂದ ಹೊಂದಿಸ್ತೀವಿ, ನಮ್ಗಿದು ಸಾಧ್ಯನಾ, ಅಷ್ಟಾದ್ರೂ ಪ್ಲಾನ್ ಮಾಡ್ಬೇಕಲ್ಲ. ಮತ್ತೆ ಯಾವಾಗ ವೃತ್ತಿಯನ್ನ ಕಂಡುಕೊಳ್ಳೋದು ಈ ಮಗ ಅಥವಾ ಮಗಳು, ಯಾವಾಗ ಜಾಬಿಗೆ ಹೋಗುದಾ, ಜಾಬಿಗೆ ಹೋಗುದಿದ್ರೆ ಗವರ್ಮೆಂಟ್ ಜಾಬಾ, ಪ್ರೈವೇಟ್ ಜಾಬಾ, ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್, ಇದನ್ನೆಲ್ಲ ಪ್ಲಾನ್ ಮಾಡ್ಬೇಕಲ್ಲ. ಮಗಳು ಓದಿದ ಅದಕ್ಕೆ ಸಂಬಂಧಪಟ್ಟ ಉದ್ಯೋಗಗಳು ಅದು ನಾವು ಇರುವಂಥ ಊರಲ್ಲೇ ಉಂಟಾ, ಅಥವಾ ಅದಕ್ಕೆ ಬೇರೆ ಬೆಂಗಳೂರಿಗೋ ಅಥವಾ ಹೈದರಾಬಾದ್ಗೋ ಬಾಂಬೆಗೋ ಅಥವಾ ವಿದೇಶಕ್ಕೆ ಹೋಗಬೇಕಾ, ಎಲ್ಲ ಪ್ಲಾನ್ಗಳು ಕೂಡ ಇರಬೇಕು. ಅದೇ ನಾನು ಕಳೆದ ವರ್ಷ ಹೇಳಿದ್ದೆ ಉದಾಹರಣೆ ಹೇಳಿ. ಒಂದು ಹುಡುಗಿ ಮಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವಳು ನನ್ನ ಆಫೀಸಲ್ಲಿ ಆಫೀಸ್ ಅಸಿಸ್ಟೆಂಟ್ ಕೆಲಸಕ್ಕೆ ಇಂಟರ್ವ್ಯೂಗೆ ಬಂದಿದ್ಲು. ಇಂಟರ್ವ್ಯೂಗೆ 36 ಮಕ್ಕಳು ಬಂದಿದ್ರು, ಅವಳು ಸೆಲೆಕ್ಟ್ ಆದ್ಲು. ಅದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದು ಇಲ್ಲಿ ಟೈಮ್ ಇಲ್ಲ, ಅದು ಪಕ್ಕಕ್ಕಿಡೋಣ. ಬಟ್ ಈ ಹುಡುಗಿದು ವೆರಿ ಇಂಟ್ರೆಸ್ಟಿಂಗ್. ಸೊ ಇವಳು ಸೆಲೆಕ್ಟ್ ಮಾಡಿದ್ದಾನೆ ಈ ಹುಡುಗಿಯನ್ನು. ಅವಳ ಹತ್ರ ಮರುದಿವಸ ನಾನು ಕೇಳಿದೆ, ಅಲ್ಲ ಯಾಕಮ್ಮ ನೀನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೊಂಡದ್ದು PUC ಅಲ್ಲಿ ಅಂತ. ಸೊ ಅಲ್ಲ SLC ಅಲ್ಲಿ ಒಳ್ಳೆ ಮಾರ್ಕ್ಸ್ ಇತ್ತು, PUC ಅಲ್ಲಿ ಸೈನ್ಸ್ ತಗೊಳ್ಳಿಕ್ಕೆ ಹೇಳಿದ್ರು ಅಪ್ಪ. ಸೊ ಸೈನ್ಸ್ ತಗೊಂಡೆ, CET ಬರೀಲಿಕ್ಕೆ ಹೇಳಿದ್ರು, CET ಬರದೆ, ಒಳ್ಳೆ ರ್ಯಾಂಕ್ ಬಂತು. ಏನ್ ಮಾಡೋದು ಅಂತ ಡಿಸ್ಕಷನ್ ಆಯ್ತು, ಇಂಜಿನಿಯರಿಂಗ್ ಮಾಡುದು. ಅಲ್ಲ ಎಲ್ಲ ಸರಿ, ಓಕೆ. ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜನರಲಿ ಹುಡುಗಿಯರು ತಗೊಳ್ಳುದಿಲ್ಲಲ್ಲ. ಹುಡುಗಿಯರು ಏನಿದ್ರು ಕಂಪ್ಯೂಟರ್ ಸೈನ್ಸ್, ಹುಡುಗಿಯರು ತಗೊಳ್ಬಾರ್ದು ಅಂತಲ್ಲ, ಜನರಲಿ ತಗೊಳ್ಳುದಿಲ್ಲ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಹಾಗೆ, ಅಥವಾ ಆರ್ಕಿಟೆಕ್ಚರ್ ಮಾಡ್ತಾರೆ ಹುಡುಗಿಯರು. ಬಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲ ಹುಡುಗಿಯರು ಮಾಡುದಿಲ್ಲ. ಅಲ್ಲ, ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎವ್ರಿ ಗ್ರೀನ್ ಬ್ರಾಂಚ್ ಅಂತ ಅಪ್ಪ ಹೇಳಿದ್ರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಕೊಂಡವರಿಗೆ ಉದ್ಯೋಗ ಇರುತ್ತೆ ಅಂತ. ಅದಕ್ಕಾಗಿ ತಗೊಂಡೆ. ಮತ್ತೇನಾಯ್ತು, ಕ್ಯಾಂಪಸ್ ಸೆಲೆಕ್ಷನ್ಗೆ ಬಂದ್ರು. ಬಟ್ ಕಂಪನಿಯವರೆಲ್ಲ ಮಂಗಳೂರಲ್ಲಿ ಎಲ್ಲಿ ಉಂಟು, ಬ್ಯಾಂಗ್ಳೂರು, ಪೂನಾ, ಚೆನ್ನೈ, ಹೈದರಾಬಾದ್, ಅಲ್ಲಿಗೆ ಹೋಗುದು, ಜಾಬಿಗೆ ಹೋಗುದು ಬೇಡ ಅಂತ ಅಪ್ಪ ಹೇಳಿದ್ರು ಅಂತ. ಅದಕ್ಕೆ ಈಗ ಮಂಗಳೂರಲ್ಲಿ ಆಫೀಸ್ ಅಸಿಸ್ಟೆಂಟ್ ಕೆಲಸಕ್ಕೆ ಬರುತ್ತೆ. ನೋಡಿ ಶಿಕ್ಷಕರೇ, ಇದು ಗಮನಿಸಬೇಕಾದ, ಇದು ವಾಸ್ತವದಲ್ಲಿ ನಡೆದಂಥ ಘಟನೆ. ಇದು ಕಳೆದ ವರ್ಷ ಕೂಡ ನಾವು ಇದೇ ಏನು PUC ನಂತರ ಏನು, SLC ನಂತರ ಏನು ಅಂತ ಮಾತನಾಡುವ ಸಂದರ್ಭದಲ್ಲಿ ಕೂಡ ಉಮಾರ್ ಅವರು ಈ ಉದಾಹರಣೆಯನ್ನು ಹೇಳಿದರು. ಇದು ಯಾವತ್ತೂ ಕೂಡ ಈ ಉದಾಹರಣೆ ಕೊಡಬಹುದಾದಂಥದ್ದೇ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ. ನಾವು ಒಂದು ಯಾವುದೋ ಕಾರಣಕ್ಕಾಗಿ ನಾನೊಂದು ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಕೋರ್ಸನ್ನು ಆಯ್ಕೆ ಮಾಡುವಂಥದ್ದು, ಅಥವಾ ತಂದೆ ತಾಯಿ ನೀನು ಇಂಥದೇ ಕೋರ್ಸ್ ತೆಕೋ ಅಂತ ಮಕ್ಕಳಿಗೆ ಇಂಪೋಸ್ ಮಾಡುವಂಥದ್ದು. ಸೊ ಅದರ ಮುಂದಿನ ಪರಿಣಾಮ ಏನು ಅನ್ನೋದ್ರ ಬಗ್ಗೆ, ಅಥವಾ ಮುಂದೆ ಅದಕ್ಕೆ ಇರುವ ಅವಕಾಶಗಳು ಏನು, ಮುಂದೆ ಅದಕ್ಕೆ ಇರುವ ಉದ್ಯೋಗದ ಅವಕಾಶಗಳು ಏನು, ಮತ್ತು ಮುಂದೆ ಅದಕ್ಕೆ ಇರುವಂಥ ಉದ್ಯೋಗದ ಅವಕಾಶಗಳು ಅದು ನಮ್ಮ ಊರಿನಲ್ಲೇ ಉಂಟಾ ಅಥವಾ ಬೇರೆ ಕಡೆ, ಈ ಎಲ್ಲ ವಿಚಾರವನ್ನು ನಾವು ಲೆಕ್ಕ ಮಾಡದೆ, ನಾವು ಸೂಕ್ಷ್ಮವಾಗಿ ಗಮನಿಸದೆ ಹೋದರೆ ಈ ರೀತಿಯ ತಪ್ಪುಗಳಾಗತ್ತೆ. ಇವಾಗ ನೋಡಿ, ಆ ವಿದ್ಯಾರ್ಥಿನಿ ಇಷ್ಟು ಕಷ್ಟಪಟ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ, ಮನೆಯವರು ಹೇಳಿದರು ಓದುವಂತ, ಅವಳು ಓದಿದ್ಲು, ಚೆನ್ನಾಗಿ ಮಾರ್ಕ್ಸ್ ಎಲ್ಲ ಬಂತು, ಕೊನೆಗೆ ಉದ್ಯೋಗಕ್ಕೆ ಆಗುವಾಗ ನೀನು ಊರು ಬಿಟ್ಟು ಹೋಗೋದು ಬೇಡ ಅಂತ ಹೇಳಿದರೆ ಆಕೆಯ ಇಡೀ ಕಲಿಕೆ ಏನಾಯಿತು ಅಲ್ವಾ? ಅವಳ ಭವಿಷ್ಯ ಏನಾಯಿತು? ಸೊ ಹಾಗಾಗಿ ನಾನು ಮತ್ತೆ ಕೂಡ ರಿಪೀಟ್ ಮಾಡುವಂಥದ್ದು, ನೀವು ಕೋರ್ಸ್ ಆಯ್ಕೆ ಮಾಡುವಾಗ ವಿಪರೀತವಾದಂಥ ಏನು ಪ್ರೆಸ್ಟೀಜಿಗೆ ಬಿದ್ದೋ, ಅಥವಾ ತಂದೆ ಹೇಳಿದ್ದಾರೆ, ತಾಯಿ ಹೇಳಿದ್ದಾರೆ, ಅಥವಾ ಮಗಳು ಹೇಳಿದ್ದಾರೆ, ಈ ಎಲ್ಲ ವಿಚಾರವನ್ನು ಬದಿಗೆ ಇಟ್ಟು ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಒಂದು ವೇಳೆಗೆ ಅದು ನಿಮಗೆ ಅದನ್ನು ಆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದ ಸಂದರ್ಭದಲ್ಲಿ ಎಷ್ಟೋ ಮಂದಿ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಬ್ಲ್ಯಾಂಕ್ ಆಗಿರ್ತಾರೆ, ಅಥವಾ ಮಾಹಿತಿಯ ಕೊರತೆಗಳಿರ್ತದೆ, ಅಥವಾ ತಂದೆ ನಾನು ಹೇಳಿದನ್ನು ಮಗ ಕೇಳೋದಿಲ್ಲ, ತಾಯಿ ನಾನು ಹೇಳಿದನ್ನು ಮಗಳು ಕೇಳೋದಿಲ್ಲ ಇಂಥದ್ದು, ಅಥವಾ ತಂದೆ ಮತ್ತು ಮಕ್ಕಳು ಅಥವಾ ತಾಯಿ ಮತ್ತು ಮಕ್ಕಳು ಒಟ್ಟಿಗೆ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಚರ್ಚೆ ಕೂಡ ಮಾಡೋದಿಲ್ಲ, ಇಂಥೆಲ್ಲ ಪರಿಸ್ಥಿತಿ ಇರ್ತದೆ. ಸೊ ಆವಾಗ ನೀವು ಒಂದು ಒಳ್ಳೆಯ ಕೌನ್ಸಿಲರ್ ಹತ್ರ ಹೋಗಿ ಭೇಟಿ ಮಾಡಬೇಕು, ಶೈಕ್ಷಣಿಕ ಸಲಹೆಗಾರರ ಹತ್ರ ಹೋಗಿ ಭೇಟಿ ಮಾಡಬೇಕು. ಉಮರ್ ಮಂಗಳೂರಲ್ಲಿ ನಿಮಗೆ ಯಾವತ್ತೂ ಕೂಡ ಉಚಿತವಾದ ಸಲಹೆಗೆ ಲಭಿಸ್ತಾರೆ. ಅವರ ದೂರವಾಣಿ ಸಂಖ್ಯೆ ನಮ್ಮ ಸ್ಕ್ರೀನಲ್ಲಿ ಬರ್ತಾ ಉಂಟು, ಗಮನಿಸಿಕೊಳ್ಳಿ, ಅಥವಾ ಅವ್ರಿಗೆ ಫೋನ್ ಮಾಡಿ ಮಾತಾಡಿ. 9845054191
ಈ ದೂರವಾಣಿಯಲ್ಲಿ ಅವರು ಲಭ್ಯ ಇರ್ತಾರೆ. 9844541991. ಎಸ್, ನಾನು ಮತ್ತೆ ಮುಂದುವರಿಸ್ತೇನೆ. ಎಸ್ ಸುಮಾರ್ ಅವರೇ, ಇನ್ನೊಂದು ಉದಾಹರಣೆ ಇದೆ, ವೆರಿ ಇಂಟ್ರೆಸ್ಟಿಂಗ್. ಅದೆಲ್ಲ ಪೇರೆಂಟ್ಸ್ಗೆ ಗೊತ್ತಿರಬೇಕು. ಎಸ್, ಖಂಡಿತವಾಗಿ ಗೊತ್ತಿರಬೇಕು. ಈ ವೃತ್ತಿ ಉಂಟಲ್ಲ, ಈಗ ಪ್ಲಾನ್ ಮಾಡ್ತಾರೆ ಒಂದು ಜಾಬ್, ಒಂದು ಕೋರ್ಸ್ ಸೆಲೆಕ್ಟ್ ಮಾಡಿ ಆದ್ಮೇಲೆ ಪ್ರತಿಯೊಂದು ವೃತ್ತಿಗೂ ಒಂದು ಸ್ವರೂಪ ಇರುತ್ತೆ. ಹೌದು, ವೃತ್ತಿಯ ಸ್ವರೂಪ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಇಂಜಿನಿಯರಿಂಗಲ್ಲೇ ಇಂಜಿನಿಯರಿಂಗೇ ಮಾತಾಡೋಣ. ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತಗೊಂಡವರಿಗೆ ಆ ವೃತ್ತಿಯ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಏನು ಕೋಟು ಬೂಟು ಸೂಟು ಎಲ್ಲ ಹಾಕಿ, ಟೈ ಹಾಕಿ, ಕಂಪನಿ ಟ್ಯಾಗ್ ಹಾಕಿ, ಲ್ಯಾಪ್ಟಾಪ್ ಹಿಡ್ಕೊಂಡು ಸೆಂಟ್ರಲೈಸ್ಡ್ AC ಬಿಲ್ಡಿಂಗ್ ಅಲ್ಲಿ ಜಾಬ್ ಮಾಡೋದು, ಸಿಸ್ಟಮ್ ಮುಂದೆ ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತು ವರ್ಕ್ ಮಾಡೋದು. ಅದೇ ಇದು ಇಂಜಿನಿಯರಿಂಗ್, ಅದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಇನ್ನೊಬ್ಬ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ, ಅವನ ವೃತ್ತಿಯ ಸ್ವರೂಪ ಹೇಗೆ? ಸೆಂಟ್ರಲೈಸ್ಡ್ AC ಬಿಲ್ಡಿಂಗ್ ಅಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ. ಅವನು ಫೀಲ್ಡ್ಗೆ ಸೈಟ್ ಅಲ್ಲಿ ಇರಬೇಕು, ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಇರಬೇಕು. ಫಸ್ಟಿಗೆ ಅಳತೆ ಮಾಡಬೇಕು, ಮೆಜರ್ಮೆಂಟ್ ಇದೆ, ಪ್ಲಾನ್ ಇದೆ. ಕನ್ಸ್ಟ್ರಕ್ಷನ್ ಆಗ್ತಾ ಇರುವಾಗ ಸಿಮೆಂಟ್ ಶರ್ಟ್ಗೆ ಬೀಳುತ್ತೆ, ಮಣ್ಣಾಗುತ್ತೆ, ಶೂಗೆ ಮಣ್ಣಾಗುತ್ತೆ, ಎಲ್ಲವೂ ಆಗುತ್ತೆ. ಮಳೆ ಬಿಸಿಲು ನಡೆಯುವುದಿಲ್ಲ. ಮಳೆ ಬರುವಾಗ, ಕಾಂಕ್ರೀಟ್ ಆಗ್ತಾ ಇರುವಾಗ ಮಳೆ ಬಂದ್ರೆ ಕೊಡೆ ಹಿಡಿಬೇಕು ಅಥವಾ ರೈನ್ ಕೋಟ್ ಹಾಕಿರ್ಬೇಕು. ಸೊ ಇದು ವೃತ್ತಿಯ ಸ್ವರೂಪನೇ ಬೇರೆ. ಇದು ಮಕ್ಕಳಿಗೆ ಗೊತ್ತಿರಲ್ಲ ಅಂತ. ನನ್ನ ಆಫೀಸಿಗೆ ಒಂದು ಹುಡುಗಿ ಬಂದ್ಲು, ಅವಳು PUC ಆಗಿ ಇಂಟೀರಿಯರ್ ಡಿಸೈನಿಂಗಿಗೆ ಹೋಗೋದು ಅಂತ ಡಿಸೈಡ್ ಮಾಡಿ ಒಂದು ಕಾಲೇಜಿಗೆ ಹೋಗಿ ಫೀಸ್ ಎಲ್ಲ ಕಟ್ಟಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಬಂದಿದ್ದಾಳೆ. ಫೀಸ್ ಫುಲ್ ಕಟ್ಟಲಿಲ್ಲ, ಎಷ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದಾರೆ. ಸೊ ಯಾರೋ ಹೇಳಿದ್ರಂತೆ ಇಂಟೀರಿಯರ್ ಡಿಸೈನಿಂಗಿಗೆ ಒಳ್ಳೆ ಡಿಮಾಂಡ್ ಇದೆ, ಒಳ್ಳೆ ಸ್ಕೋಪ್ ಇದೆ, ಈಗ ಎಲ್ಲದಕ್ಕೂ ಇಂಟೀರಿಯರ್ ಡಿಸೈನರ್ ಬೇಕು, ಅಂದ್ರೆ ಮಾರ್ಕೆಟ್ ಟ್ರೆಂಡ್ ಇದೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಚರ್ಚೆ ಮಾಡಿದ್ವಿ. ಸೊ ಹಾಗೆ ಇವಳಿಗೆ ಕೂಡ ಸರಿ ಅಂತ ಅನಿಸ್ತು. ಹೇಳ್ಕೊಳ್ಲಿಕ್ಕೆ ಒಳ್ಳೇದಲ್ಲ, ನನ್ನ ಮಗಳು ಇಂಟೀರಿಯರ್ ಡಿಸೈನಿಂಗ್ ಮಾಡೋದು, BSc ಇಂಟೀರಿಯರ್ ಡಿಸೈನಿಂಗ್. ಹಾಗೆ ಇವ್ರು ಬಸ್ ಹತ್ಲಿಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ನನ್ನೊಬ್ರು ಫ್ರೆಂಡ್ ಸಿಕ್ಕಿದ್ರಂತೆ. ಅವರಿಗೆ ಬಸ್ ಬರ್ಲಿಕ್ಕೆ 1.5 ಗಂಟೆ ಟೈಮ್, ದಾವಣಗೆರೆ ಅವರು. ಸೊ ದಾವಣಗೆರೆ ಬಸ್ ಬರ್ಲಿಕ್ಕೆ 1.5 ಗಂಟೆ ಟೈಮ್ ಇದೆ. ಸೊ ನೀವು ಸ್ವಲ್ಪ ಉಮ್ಮರಿಗೆ ಸಿಗ್ಬೇಕಿತ್ತು, ಸ್ವಲ್ಪ ಕೆರಿಯರ್ ಬಗ್ಗೆ ಡಿಸ್ಕಸ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿದಂತೆ. ಹಾಗೆ ಫೋನ್ ಮಾಡಿದ, ಅಲ್ಲಿಂದ ಬಂದ್ರು, ಆಫೀಸ್ಗೆ ಬಂದ್ರು. ಬರ್ಲಿಕ್ಕೆ ಹೇಳಿದೆ. ಸೊ ಬಂದು ನಾನು ಹುಡುಗಿ ಹತ್ರ ಕೇಳಿದೆ, ಅಂದ್ರೆ ತುಂಬಾ ಚರ್ಚೆ ಮಾಡ್ಲಿಕ್ಕೆ ಟೈಮ್ ಇರ್ಲಿಲ್ಲ, ಅಂದ್ರೆ ಅವ್ರಿಗೆ ಬಸ್ಸಿಗೆ ಟೈಮ್ ಇತ್ತಲ್ಲ, ಹೋಗ್ಬೇಕಿತ್ತು, ಟಿಕೆಟ್ ಎಲ್ಲ ಮಾಡಿದ್ರು. ಹೌದು, ನಾನು ಇಷ್ಟೇ ಕೇಳಿದೆ ಆ ಹುಡುಗಿ ಹತ್ರ, ಇಂಟೀರಿಯರ್ ಡಿಸೈನಿಂಗ್ ಅಂದ್ರೆ ಏನಮ್ಮ ಕೋರ್ಸ್? ಇಂಟೀರಿಯರ್ ಡಿಸೈನ್ ಅಂದ್ರೆ ಏನದು ಕೋರ್ಸ್? ಇಂಟೀರಿಯರ್ ಡಿಸೈನರ್ ಒಬ್ಬಳು ನೀನು ಇಂಟೀರಿಯರ್ ಡಿಸೈನಿಂಗ್ ಕಲ್ತಾಯ್ತು, BSc ಇಂಟೀರಿಯರ್ ಡಿಸೈನಿಂಗ್ ಮಾಡಿದ್ಯಾ ಅಂತ ಇಟ್ಕೋ. ಸೊ ಏನು ಕೆಲಸ ಮಾಡ್ತೀಯ, ಆ ವೃತ್ತಿಯ ಸ್ವರೂಪ ಏನು ಗೊತ್ತಾ? ಏನು ಗೊತ್ತಿಲ್ಲ ಅವಳಿಗೆ, ಏನು ಗೊತ್ತಿಲ್ಲ. ನಾನು ಅವಳಿಗೆ ಹೇಳಿಕೊಟ್ಟೆ, ಆಫೀಸಲ್ಲಿ ಮಾತ್ರ ವರ್ಕ್ ಮಾಡೋದಲ್ಲ, ಸೈಟ್ ಅಲ್ಲಿ ಇರಬೇಕು, ಕೆಲಸ ಆಗ್ತಾ ಇರುವಾಗ ಸೂಪರ್ವೈಸಿಂಗ್ ಮಾಡಬೇಕು, ಬಜಾರಿಗೆ ಹೋಗಿ ಪೇಂಟ್ ಅಂಗಡಿಯಲ್ಲಿ ಪೇಂಟ್ ತಗೋಬೇಕು, ಪ್ಲೈವುಡ್ ತಗೋಬೇಕು, ಲ್ಯಾಮಿನೇಟ್ ಶೀಟ್ ತಗೋಬೇಕು, ಎಲೆಕ್ಟ್ರಿಕಲ್ ಶಾಪಿಗೆ ಹೋಗ್ಬೇಕು. ಇದೆಲ್ಲ ಇಂಟೀರಿಯರ್ ಡಿಸೈನರ್ ಮಾಡುವಂತ ಕೆಲಸ ಆರಂಭದಲ್ಲಿ. ನಂತರ ದೊಡ್ಡ ಇಂಟೀರಿಯರ್ ಡಿಸೈನರ್ ಆದ್ರೆ ಅವನ ಅಸಿಸ್ಟೆಂಟ್ ಮಾಡ್ಬೋದು. ಆದ್ರೂ ಕೂಡ ಅವನಿಗೆ ಹೋಗ್ಬೇಕಾಗಿತ್ತೆ ಕಲರ್ ಸೆಲೆಕ್ಷನ್ ಮಾಡ್ಲಿಕ್ಕೆ, ಆಯ್ತಾ? ಈವನ್ ಫಿಟ್ಟಿಂಗ್ಸ್ ತಗೊಳ್ಲಿಕ್ಕೆ, ಕಾಮಡ್ ಆಗಿರ್ಬೋದು, ವಾಶ್ ಬೇಸಿನ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು. ಸೊ ಸ್ಯಾನಿಟರಿ ಶಾಪಿಗೆ ಹೋಗ್ಬೇಕು, ಎಷ್ಟು ಕಡೆಗೆ ಹೋಗ್ಲಿಕ್ಕಿರುತ್ತೆ. ಅಲ್ಲಿ POP ಅವ್ರು ಇರ್ತಾರೆ, ಟೈಲ್ಸ್ ಲೇ ಮಾಡುವವರು ಇರ್ತಾರೆ, ಪಾಲಿಶ್ ಮಾಡುವವರು ಇರ್ತಾರೆ, ಕಾರ್ಪೆಂಟರ್ಸ್ ಇರ್ತಾರೆ, ಪೇಂಟರ್ಸ್ ಇರ್ತಾರೆ, ಎಲೆಕ್ಟ್ರಿಷಿಯನ್ ಇರ್ತಾರೆ, ಪ್ಲಂಬರ್ ಇರ್ತಾರೆ. ಇವರೆಲ್ಲರನ್ನ ನೋಡ್ಕೋಬೇಕಲ್ಲ ಒಬ್ಬ ಇಂಟೀರಿಯರ್ ಡಿಸೈನರ್. ಖಂಡಿತವಾಗಿ. ಇದನ್ನೆಲ್ಲ ಹೇಳಿದಾಗ ಸಾರಿ ಸರ್, ನಾನು ಇಂಟೀರಿಯರ್ ಡಿಸೈನಿಂಗ್ ಮಾಡಲ್ಲ ಅಂತ. ಸೊ ಮತ್ತೇನ್ ಮಾಡೋಣ ಅಂತ ನೆಕ್ಸ್ಟ್ ಮಂಗಳೂರಿಗೆ ಬಂದಾಗ, ಅಲ್ಲಂದ್ರೆ ಆ ಹುಡುಗಿ ಅಕ್ಕ ಇಲ್ಲಿ ಮೆಡಿಕಲ್ ಮಾಡ್ತಾ ಇದ್ಲು. ಸೊ ಹಾಗೆ ಇಲ್ಲೇ ಒಂದು ಮನೆ ಎಲ್ಲ ಮಾಡ್ಕೊಂಡಿದ್ರು. ಇಲ್ಲಿ ನೀವು ಅಲ್ಲಿಗೆ ಫೋನ್ ಮಾಡಿ ಹೇಳಿ, ಹಾಗಾದ್ರೆ ಹೋಗುದಿಲ್ಲ ಅಂತ ಆದ್ರೆ ಇಂಟೀರಿಯರ್ ಡಿಸೈನಿಂಗಿಗೆ. ಸೊ ಸೀಟ್ ಕ್ಯಾನ್ಸಲ್ ಮಾಡಲಿಕ್ಕೆ ಇನ್ನು ಟೈಮ್ ಇಲ್ಲಲ್ಲ, ನೆಕ್ಸ್ಟ್ ಬಂದಾಗ ಬೇರೆ ಕೋರ್ಸಿಗೆ ಏನು ಮಾಡೋದು ಅಂತ ಚರ್ಚೆ ಮಾಡೋಣ ಅಂತ ಕಳಿಸ್ಕೊಟ್ಟೆ. ಸೊ ಅವ್ರು ಬಂದ್ರು, ಮತ್ತೆ ಕೌನ್ಸಿಲಿಂಗ್ ಆಯ್ತು, ಟೆಸ್ಟ್ ಆಯ್ತು, ನಂತರ ಅವರು ಬೇರೆ ಆಯ್ಕೆ ಮಾಡಿಕೊಂಡು. ಅಂದ್ರೆ ಎಷ್ಟೋ ಮಕ್ಕಳು ಬ್ಲ್ಯಾಂಕ್ ಆಗಿ, ಅಂದ್ರೆ ಯಾವುದೇ ಒಂದು ಪೂರ್ವ ಮಾಹಿತಿ ಅಥವಾ ಇಂಥ ವಿಷಯವನ್ನು ಅಥವಾ ಇಂಥ ಕೋರ್ಸನ್ನು ಓದಿದರೆ ಮುಂದಕ್ಕೆ ಏನು ಉನ್ನತ ಅಧ್ಯಯನ ಅಥವಾ ಉದ್ಯೋಗದ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಎಲ್ಲಿರಬೇಕಾಗುತ್ತೆ, ಯಾವ ಸ್ವರೂಪದ ಉದ್ಯೋಗ ಅನ್ನುವಂಥ ಕಲ್ಪನೆ ಇಲ್ಲದ ಸಂದರ್ಭದಲ್ಲಿ ಈ ರೀತಿಯ ತೊಂದರೆಗಳಾಗುತ್ತೆ.
ಯಾಕಂತ ಹೇಳಿದ್ರೆ ಎಲ್ಲರ ಮೈಂಡ್ ಸೆಟ್ಟಲ್ಲಿ ಒಂದು ಥರ ಇರುತ್ತೆ, ನಾನು ಇಂಥ ಕೆಲಸವನ್ನೇ ಮಾಡಬೇಕು ಮುಂದೆ ಫ್ಯೂಚರ್, ಇಂಥ ಉದ್ಯೋಗಕ್ಕೆ ಸೇರಬೇಕು ಅಂದರೆ ಅವನ ಆಸಕ್ತಿ, ಅದು ಆಸಕ್ತಿ. ಇಂಥದ್ದು ಕೆಲವು ನನಗೆ ಇಷ್ಟ ಇಲ್ಲ, ನಾನು ಅದನ್ನು ಮಾಡುವುದಿಲ್ಲ ಅಂತ. ಸೊ ಹಾಗಾಗಿ ಕೋರ್ಸ್ ಆಯ್ಕೆ ಮಾಡೋ ಸಂದರ್ಭದಲ್ಲೇ ನೀವು ರಾಂಗ್ ಸೆಲೆಕ್ಷನ್ ಮಾಡಿದರೆ ಕೊನೆಗೆ ನಿಮಗೆ ಇಷ್ಟ ಇಲ್ಲದೆ ಇರುವಂಥ ಕಡೆ ನೀವು ಉದ್ಯೋಗ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ಆವಾಗ ಇಡೀ ನಿಮ್ಮ ಏನು ಫ್ಯೂಚರ್ಗೆ ಅದು ಭಾರಿ ಭಾರಿ ದೊಡ್ಡ ನಿಮಗೆ ಒಂದು ಏನು ಅಡೆತಡೆಯನ್ನು ತಂದು ಕೊಡುತ್ತೆ. ಎಸ್ ಉಮರ್ ಅವರೇ, ಎಸ್ ಮುಂದುವರಿಸಿ. ನಂತರ ಈಗ ಪ್ಯಾರಾಮೆಡಿಕಲ್ ಬಗ್ಗೆ ಹೇಳಿದ್ವಿ, ಇದು ಡಿಪ್ಲೊಮಾ ಇಂಜಿನಿಯರಿಂಗ್ ಬಗ್ಗೆ. ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ, SLC. ನಮಗೆ ಇನ್ನೊಂದು 10-15 ನಿಮಿಷ ಇದೆ, ಅಷ್ಟರಲ್ಲಿ ನೀವು ಮುಗಿಸ್ಬೇಕು. ಪ್ಯಾರಾಮೆಡಿಕಲ್ ನಾವು ಕೋರ್ಸ್ ಬಗ್ಗೆನೇ ಜಾಸ್ತಿ ಮಾತಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ, ಎಲ್ಲೊಮ್ಮೆ ಹೇಳಿಬಿಡೋಣ. ಆಯ್ತು. ಸೊ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಬೋದು, 3 ವರ್ಷದ ಕೋರ್ಸು. ಇದು ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸೇ. ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಹೇಳಿದ್ರೆ ಆಸ್ಪತ್ರೆ ಅಥವಾ ಕ್ಲಿನಿಕ್ಗಳಲ್ಲಿ ಏನು ವೈದ್ಯರಿಗೆ, ಹಾಸ್ಪಿಟಲ್ಸ್ ಅಲ್ಲಿ ವೈದ್ಯರುಗಳಿಗೆ ಅಸಿಸ್ಟೆಂಟ್ ಆಗಿ ಸಹಾಯಕರಾಗಿ ಕೆಲಸ ಮಾಡುವಂತದ್ದು. ಡಯಾಲಿಸಿಸ್ ಟೆಕ್ನಾಲಜಿ ಇದೆ, ಹೆಲ್ತ್ ಇನ್ಸ್ಪೆಕ್ಟರ್ ಇದೆ, ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಇದೆ, MLT ಇದೆ, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಎಕ್ಸ್ರೇ, ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಮಾಡ್ಲಿಕ್ಕೆ ಮಾತ್ರ PUC ಮಾಡಿರ್ಬೇಕು. MRT ಅಂತ ಹೇಳ್ತಾರಲ್ಲ, ಅಂದ್ರೆ MR ಎಲ್ಲ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ರೆಕಾರ್ಡ್ ಅಂತ ಇರುತ್ತೆ, ಮೆಡಿಕಲ್ ರೆಕಾರ್ಡ್ ರೂಮ್ ಅಂತಲೇ ಇರುತ್ತೆ ಹಾಸ್ಪಿಟಲ್ ಅಲ್ಲಿ. ಸೊ ಅದನ್ನ ನೋಡ್ಕೊಳ್ಳಿಕ್ಕೆ ಅದು ಆ ಕೋರ್ಸ್ ಮಾಡ್ಲಿಕ್ಕೆ PUC ಮಾಡಿರ್ಬೇಕು ಯಾವುದೇ ಸ್ಟ್ರೀಮ್ ಅಲ್ಲಿ. ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಇದೆ. ಮತ್ತು ಪ್ಯಾರಾಮೆಡಿಕಲ್ ಅಲ್ಲಿ PUC ಅವರು ಮಾತ್ರ ಮಾಡ್ಲಿಕ್ಕೆ ಆಗುವಾಗ ಮಾಡುವಂತ ಆಪ್ಥಾಲ್ಮಿಕ್ ಟೆಕ್ನಿಕ್ ಇದೆ, ಡೆಂಟಲ್ ಹೈಜಿನ್ ಇದೆ, ಡೆಂಟಲ್ ಮೆಕ್ಯಾನಿಕ್ಸ್ ಅಂತ ತುಂಬಾ ಕೋರ್ಸ್ಗಳಿದ್ದಾವೆ. ನಂತರನೇ ಅವನು ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಸೇರಬೇಕಂತಿದ್ರೆ ಕೂಡ ತುಂಬಾ ಅವಕಾಶಗಳಿದ್ದಾವೆ. ಎಸ್. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಚಾರ ಏನಂತ ಹೇಳಿದ್ರೆ, ಈ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಓದಿಕೊಂಡವರಿಗೆ ಭಾರಿ ಇಮಿಡಿಯೇಟ್ ಆಗಿ ಪ್ಲೇಸ್ಮೆಂಟ್ ಆಗುತ್ತೆ. ತಕ್ಷಣ ಅವರ ಕೋರ್ಸುಗಳು ಮುಗಿದ ತಕ್ಷಣವೇ ಅವರಿಗೆ ಏನು ಕೆಲಸಗಳು ಸಿಗುವಂಥ ಒಂದು ಅವಕಾಶ ಇರುವಂಥದ್ದು ಈ ಪ್ಯಾರಾಮೆಡಿಕಲ್ ಕೋರ್ಸುಗಳನ್ನು ಓದಿಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ನಾವೇ ನೋಡಿರ್ತೇವೆ, ತುಂಬ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜುಗಳು, ಕ್ಲಿನಿಕ್ಗಳು, ಲ್ಯಾಬೊರೇಟರಿಗಳೆಲ್ಲ ಇರುವುದರಿಂದ ಸ್ವಾಭಾವಿಕವಾಗಿ ಈ ರೀತಿಯ ಕೋರ್ಸುಗಳನ್ನು ಓದಿಕೊಂಡವರ ಸಂಖ್ಯೆ ಕಡಿಮೆ ಇರುತ್ತೆ ಈ ಕೋರ್ಸಿಗೆ ಹೋಗುವವರು. ಸೊ ಎಸ್, ನಾವು ಮಂಗಳೂರಲ್ಲಿ ಗಮನಿಸುವಂಥದ್ದು, ಬೇರೆ ರಾಜ್ಯದ ಮಕ್ಕಳು, ವಿದ್ಯಾರ್ಥಿಗಳು ಬಂದು ಮಂಗಳೂರಿನಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸುಗಳನ್ನು ಹುಡುಕಿಕೊಂಡು ಮಾಡ್ತಾರೆ, ಓದ್ತಾರೆ, ಮತ್ತು ಜಾಬ್ಗೆ ಸೇರಿಕೊಳ್ತಾರೆ. ಅದೇ ನಮ್ಮ ಕರಾವಳಿ ಭಾಗದ ಮಕ್ಕಳು ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಮಂದಿಗೆ ಅದರ ಅರಿವಿಲ್ಲ. ಬರೀ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಇದರ ಆಚೆಗೆ ನೋಡೋದೇ ಇಲ್ಲ. ಬಟ್ ಇದು ಭಾರಿ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಕೋರ್ಸು ಕೂಡ. ಪ್ಯಾರಾಮೆಡಿಕಲ್ ಕೋರ್ಸು ತುಂಬ ಲಕ್ಷಾನುಗಟ್ಟಲೆ ಅದಕ್ಕೆ ಖರ್ಚು ಕೂಡ ಇಲ್ಲ. ಎಲ್ಲ ಡಿಪ್ಲೊಮಾಗಳನ್ನು 2 ವರ್ಷ 3 ವರ್ಷದಲ್ಲಿ ಮುಗಿಸ್ಲಿಕ್ಕೆ ಕೂಡ ಆಗುತ್ತೆ. ಎಸ್ ಸುಮಾರು ಕಳೆದ ಎಪಿಸೋಡಲ್ಲಿ ನಾವು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗವರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಇದೆ ಅಂತ ಹೇಳಿದ್ವಿ. ಎಲ್ಲ ಜಿಲ್ಲೆಗಳಲ್ಲೂ ಇದೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೈಕಂಪಾಡಿಯಲ್ಲಿದೆ ಗವರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್. ಇದು ಸರ್ಕಾರಿ ಸಂಸ್ಥೆ. ಇಲ್ಲಿ SLC ಆದವರು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್, ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಪ್ರೊಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಇಂಥ ಕೋರ್ಸ್ಗಳನ್ನೆಲ್ಲ ಮಾಡ್ಬೋದು. ಉಳಿದ ಕೋರ್ಸ್ಗಳೆಲ್ಲ PUC ಅವರು ಮಾಡಲಿಕ್ಕೆ. ಎಸ್. ಇದು ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂಥ ಒಂದು ಸಂಸ್ಥೆ. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರಾಂಗಣ ಅಂತ ನಾವೇನು ಹೇಳ್ತೇವೆ, ಆ ಒಂದು ಪ್ರಾಂಗಣದ ವ್ಯಾಪ್ತಿಯಲ್ಲಿ ಅಥವಾ ಆ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ನ ಒಳಗಡೆ ಇರುವಂಥ ಒಂದು ಸರ್ಕಾರಿ ಸಂಸ್ಥೆ. ಇಲ್ಲಿ SLC SLC ಪೂರೈಸಿದ ವಿದ್ಯಾರ್ಥಿಗಳಿಗೆ ಕೂಡ ಬೇಕಾದಷ್ಟು ಕೋರ್ಸುಗಳು ಇದ್ದಾವೆ. ಇದರ ಬಗ್ಗೆ ಕೂಡ ಪೋಷಕರು, ವಿದ್ಯಾರ್ಥಿಗಳು ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ, ಅದಕ್ಕೆ ಸೇರ್ಬೇಕಂತ ಹೇಳೋದಲ್ಲ, ಇಲ್ಲಿ ಏನೇನು ಅವಕಾಶಗಳಿರಬಹುದು. ಇದಲ್ಲದೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಅಂತ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅಂತ ಶಾರ್ಟ್ ಟರ್ಮ್ ಕೋರ್ಸ್. ಇದು ಡಿಪ್ಲೊಮಾ ಎಲ್ಲ 3 ವರ್ಷ, 3+1 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ, 4 ವರ್ಷ ಆಗುತ್ತೆ ಅದು. ಇದಾದ್ರೆ 1 ವರ್ಷದಲ್ಲಿ SLC ಅಲ್ಲಿ ಫೇಲ್ ಆದ್ರು, ಪಾಸ್ ಅಥವಾ ಫೇಲ್, SLC 1 ವರ್ಷದ ಕೋರ್ಸ್ ಇದೆ, ಟೂಲ್ ರೂಮ್ ಮೆಷಿನಿಸ್ಟ್ ಅಂತ. ಇಲ್ಲಿ ಈ ಕೋರ್ಸ್ ಅನ್ನ ಗವರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಯಾರೆಲ್ಲ ಕೋರ್ಸ್ ಕಲಿತಾರೋ ಅಲ್ಲೇ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಅಷ್ಟು ಡಿಮಾಂಡ್ ಇರುವ ಕೋರ್ಸ್ಗಳು ಟೂಲ್ ಅಂಡ್ ಡೈ ಮೇಕಿಂಗ್, ತುಂಬಾ ಬೇಡಿಕೆ ಇರುವಂತ. ಸೊ ಟೂಲ್ ಆ್ಯಂಡ್ ಡೈ ಟೆಕ್ನಿಷಿಯನ್ ಅಂತಲೂ ಕೂಡ SLC ಕಲಿತವರಿಗೆ 2 ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸನ್ನು ಮಾಡ್ಬೋದು. ಇಲ್ಲಿ ಫ್ರೀ ಕೋರ್ಸ್ ಕೂಡ ಇದೆ. ನಾನು ಕಳೆದ ಎಪಿಸೋಡಲ್ಲಿ ಹೇಳಿದ್ದೆ, SLC ಅವರು PUC ಅವರು ಎಲ್ಲ ಮಾಡಲಿಕ್ಕೆ ಆಗುವಂಥದ್ದು.
ಅಂದರೆ ಶಾರ್ಟ್ ಟರ್ಮ್ ಕೋರ್ಸಸ್, ಶಾರ್ಟ್ ಟರ್ಮ್ ಕೋರ್ಸಸ್ ಉಚಿತವಾಗಿ, ಮತ್ತೆ ಉಚಿತವಾದ ಊಟೋಪಚಾರ ಮತ್ತು ವಸತಿ, ಸ್ಟೈಪಂಡ್ ಕೂಡ ಇಷ್ಟೆಲ್ಲವನ್ನು ಕೊಟ್ಟು ಓದಿಸುವಂತ ಅಥವಾ ಕಲಿಸುವಂತ ವ್ಯವಸ್ಥೆ ಕೂಡ ಇದೆ. ಅದು ಕೂಡ ಶಾರ್ಟ್ ಟರ್ಮ್ ಕೋರ್ಸಸ್ ಎಲ್ಲ 4 ತಿಂಗಳು 3 ತಿಂಗಳದ್ದೆಲ್ಲ. ಸೊ SLC ಆದವರಿಗೂ ಇದೆ, PUC ಆದವರು ಅಥವಾ ITI ಆದವರು, ಡಿಪ್ಲೊಮಾ ಆದವರು ಅಂತವರಿಗೆಲ್ಲ ಆ ಕೋರ್ಸ್ಗಳನ್ನು ಮಾಡ್ಬೋದು. ಇನ್ನು ಪ್ಲಾಸ್ಟಿಕ್ ಟೆಕ್ನಾಲಜಿ ನಾವು PUC ಅವರಿಗೆ ಸಜೆಸ್ಟ್ ಮಾಡಿದ್ವಿ ಆಪ್ಷನ್ಸ್ ಇಟ್ಕೊಳ್ಳಿ ಅಂತ. ಸೊ ಪ್ಲಾಸ್ಟಿಕ್ ಇಂಡಸ್ಟ್ರಿ ಅದು ಇವತ್ತು ಜಗತ್ತಿನಲ್ಲಿ ಕೂಡ ಪ್ಲಾಸ್ಟಿಕ್ ಟೆಕ್ನಾಲಜಿಯಲ್ಲಿ ಕೂಡ ಡಿಪ್ಲೊಮಾ ಮಾಡ್ಬೋದು. ಇಡೀ ಕರ್ನಾಟಕದಲ್ಲಿ ಒಂದೇ ಇನ್ಸ್ಟಿಟ್ಯೂಷನ್ ಇರೋದು ಮೈಸೂರಲ್ಲಿ, ಮೈಸೂರು ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ಅಲ್ಲಿ ಕೂಡ SLC ಆದವರಿಗೆ ಕಲೀಲಿಕ್ಕೆ ಆಗುವಂತ ಡಿಪ್ಲೊಮಾ ಕೋರ್ಸ್ ಇದೆ. 3 ವರ್ಷದ ಡಿಪ್ಲೊಮಾ ಇದೆ, ಪೋಸ್ಟ್ ಡಿಪ್ಲೊಮಾ ಇದೆ. ಅಲ್ಲಿ ಕೂಡ SC ST ಕಮ್ಯುನಿಟಿ ಅವರಿಗೆ ಫ್ರೀ ಕೋರ್ಸಸ್ ಇದೆ, 6 ತಿಂಗಳದ್ದು ಉಚಿತ. ಫ್ರೀ ಫುಡ್, ಅಕಾಮಡೇಷನ್, ಬೇಸಿಕ್ ಕಂಪ್ಯೂಟರ್, ಸ್ಪೋಕನ್ ಇಂಗ್ಲಿಷ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಯೋಗ. ಈ ಕೋರ್ಸ್ ಅಲ್ಲದೆ ಇದು ಪ್ರತ್ಯೇಕವಾಗಿ ಇದು ಫ್ರೀ ಕೊಡ್ತಾರೆ, ಮತ್ತು ತಿಂಗಳಿಗೆ 500 ರೂಪಾಯಿ ಸ್ಟೈಪಂಡ್ ಕೊಡ್ತಾರೆ. ಸೊ ಇದು ಅಲ್ಲದೆ ನಾವು PUC ಅವರಿಗೆ ಆಪ್ಷನ್ ಇಟ್ಕೊಳ್ಳುವಂತ ಅನೇಕ ಕೋರ್ಸ್ಗಳು ಡಿಪ್ಲೊಮಾದಲ್ಲೂ ಇದೆ. ಲೆದರ್ ಅಂಡ್ ಫುಟ್ವೇರ್ ಟೆಕ್ನಾಲಜಿ, ಕಿಲ್ಟ್ ಅಲ್ಲಿ ಬೆಂಗಳೂರು, ಲೆದರ್ ಟೆಕ್ನಾಲಜಿ, ಅಲ್ಲಿ ಡಿಪ್ಲೊಮಾ ಮಾಡಬಹುದು SLC ಆದವರು. ಇಂಟೀರಿಯರ್ ಡಿಸೈನಿಂಗ್ ಮೇಕಿಂಗ್ ಕಂಪನಿಗಳಿಗೆಲ್ಲ ಹೌದು, ಶೂ, ಬ್ಯಾಗ್, ಲೆದರ್ ಅಂಡ್ ಫುಟ್ವೇರ್ ಹೌದೆಲ್ಲ ಡಿಸೈನ್ಸ್ ಮಾಡುವಂತದ್ದು ಎಲ್ಲ ಈ ಒಂದು ಕೋರ್ಸ್ ಮಾಡಿದವ್ರು ಮಾಡ್ಲಿಕ್ಕೆ ಆಗುತ್ತೆ. ಸೊ ನಾವು ಆವಾಗ ಡಿಸ್ಕಸ್ ಮಾಡಿರುವ ಇಂಟೀರಿಯರ್ ಡಿಸೈನಿಂಗ್ ಡಿಪ್ಲೊಮಾ ಮಾಡಬಹುದು SLC ಆದವರು. ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಮಾಡಬಹುದು, ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಕೂಡ ಡಿಪ್ಲೊಮಾ ಮಾಡಬಹುದು. ಹೋಟೆಲ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಡಿಪ್ಲೊಮಾ ಮಾಡಬಹುದು SLC ಆದವರೇ. ಹೋಟೆಲ್ ಮ್ಯಾನೇಜ್ಮೆಂಟ್, ಫೈರ್ ಅಂಡ್ ಸೇಫ್ಟಿ ಮಾಡಬಹುದು. ಫೈರ್ ಅಂಡ್ ಸೇಫ್ಟಿ ತುಂಬಾ ಬೇಡಿಕೆ ಇರುವಂತದ್ದು. ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಡಿಪ್ಲೊಮಾ ಕೂಡ ತುಂಬಾ ಬೇಡಿಕೆ ಇರುವಂತದ್ದೇ. ನೋಡಿ, ITI ಅಂತ ಒಂದು ದೊಡ್ಡ ಸಮುದ್ರ ಇದೆ. ಎಲ್ಲ ಟೆಕ್ನಿಷಿಯನ್ಸ್, ಮೆಕ್ಯಾನಿಕ್ಸ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಅದು ಇದು ಅಂತ ಇವೆಲ್ಲ ಪ್ರೊಫೆಷನ್ಸ್ ಇದೆ ಅಲ್ಲ, ಇದೆಲ್ಲ ITI ಅಲ್ಲಿ ಕಲಿಯೋದು. ಅಲ್ಲಿ ಕ್ವಾಲಿಫಿಕೇಶನ್ ಇದು SSLC. ಅಲ್ಲಿ ಕೂಡ SLC ಪಾಸ್ ಫೇಲ್ ಆದವರು ಕಟ್ಟಿಂಗ್, ಟೈಲರಿಂಗ್, ಇದು 1 ವರ್ಷದ ನಾನ್ ಟೆಕ್ನಿಕಲ್ ಕೋರ್ಸ್ ಇದೆ. ಅದು ಕೂಡ ಅದು SLC ಪಾಸ್ ಆದವರು ಫೇಲ್ ಆದವರು ಮಾಡ್ಬೋದು, ಆಯ್ತಾ. ಮತ್ತೆ ಟೆಕ್ನಿಕಲ್ ಕೋರ್ಸ್ ಅಲ್ಲಿ 1 ವರ್ಷದ ಕೋರ್ಸ್ ಇದೆ, 2 ವರ್ಷದ ಕೋರ್ಸ್ ಇದೆ, ಆಯ್ತಾ. ಈ 1 ವರ್ಷದ ಕೋರ್ಸ್ ಅಲ್ಲಿ ಕಾರ್ಪೆಂಟರ್ ಇದೆ SLC ಅವ್ರು ಮಾಡ್ಲಿಕ್ಕೆ, ಡೀಸೆಲ್ ಮೆಕ್ಯಾನಿಕ್ ಇದೆ, ಫೌಂಡ್ರಿ ಮ್ಯಾನ್ ಇದೆ, ಮೇಷನ್ ಇದೆ, ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಇದೆ, ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಆಪರೇಟರ್ ಇದೆ, ಪ್ಲಂಬರ್ ಇದೆ. ಪ್ಲಂಬರ್ ಮಾಡ್ಲಿಕ್ಕೆ SLC ಫೇಲ್ ಆದ್ರೂ ಮಾಡ್ಬೋದು. ಶೀಟ್ ಮೆಟಲ್ ವರ್ಕರ್ ಇದೆ, ವೆಲ್ಡರ್ ಇದೆ, ವೈರ್ ಮ್ಯಾನ್ ಇದೆ. ITI ಅನ್ನುವಂತ ಒಂದು ಏನು ತಾಂತ್ರಿಕ ಶಿಕ್ಷಣ, ಇದೆಲ್ಲ 1 ವರ್ಷದ ಕೋರ್ಸ್. ಇದೆಲ್ಲವೂ SSLC ಆದ ಮಕ್ಕಳಿಗೆ ಭಾರಿ ದೊಡ್ಡ ಅವಕಾಶವನ್ನು ಉದ್ಯೋಗ ಕಂಪನಿಗಳಲ್ಲೋ ಇಂಡಸ್ಟ್ರಿಗಳಲ್ಲೋ ಸೇರಿಕೊಳ್ಬಹುದು. ಅದಲ್ಲದೆ ತಾವೇ ಸ್ವಂತವಾಗಿ 1-2 ವರ್ಷ ಎಕ್ಸ್ಪೀರಿಯನ್ಸ್ ಆದಾಗ ಕೂಡ ಮಾಡಿಕೊಳ್ಬಹುದು. ಸೊ ಹಾಗಾಗಿ ಇವೆಲ್ಲವೂ ಒಂದು ನಿರಂತರವಾದ ಏನು ಎವರ್ಗ್ರೀನ್ ಅಂತ ನಾವು ಹೇಳುವಂಥ ಉದ್ಯೋಗವನ್ನು ಕಲ್ಪಿಸುವಂಥ ಕೋರ್ಸ್ಗಳು. ಸೊ ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಕೂಡ ಪೋಷಕರು, ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ. ನಾನು ಭಾರಿ ಪ್ರತಿಷ್ಠೆಗಾಗಿ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಪ್ರತಿಷ್ಠೆಗಾಗಿ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅವೆಲ್ಲ ಭಾರಿ ಕ್ಷಣಿಕವಾದದ್ದು. ಅದೇನೋ ಈ ಉದ್ಯೋಗ ಮಾಡ್ತಾ ನೋಡಿ, ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಚರ್ಚೆ ಮಾಡಿದ್ವಿ. ಹೌದು, ಉದ್ಯೋಗ ಮಾಡ್ತಾ ಕಲಿಬಹುದಲ್ಲ. ಹೌದು, ಈಗ 6 ತಿಂಗಳದ್ದ, 1 ವರ್ಷದ, 2 ವರ್ಷದ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಕೋರ್ಸ್ ಅನ್ನ ಕಲಿತು ವೃತ್ತಿಯನ್ನ ಕಂಡುಕೊಂಡು ಈವ್ನಿಂಗ್ ಕಾಲೇಜ್ಗಳಿಗೆ ಹೋಗ್ಬೋದು, ಕಲಿಬಹುದು, ಅಥವಾ ಡೈರೆಕ್ಟ್ PUC ಬರೀಬಹುದು. ಎಷ್ಟೆಲ್ಲ ಆಪ್ಷನ್. NIOS ಅಂತ ಒಂದು ನ್ಯಾಷನಲ್ ಬೋರ್ಡ್ ಇದೆ, ತುಂಬಾ ಈಸಿಯಲ್ಲಿ PUC ಎಕ್ಸಾಮ್ ಬರೀಬಹುದು. ವರ್ಷಕ್ಕೆ 2 ಸಲ ಎಕ್ಸಾಮ್ ಬರೀತಾರೆ, ಮಾಡ್ತಾರೆ. ಈಗ ಕೋವಿಡ್ ಕಾರಣಕ್ಕಾಗಿ ಪೋಸ್ಟ್ ಪೋನ್ ಎಲ್ಲ ಆಗಿದೆ. ನೋಡಿ, ಎಂತ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಬೋರ್ಡ್ ಅಂತ ಹೇಳಿದ್ರೆ, PUC ಎಕ್ಸಾಮ್ ನೀವು PUC ಸೈನ್ಸ್ ಕೂಡ NIOS ಅಲ್ಲಿ ಮಾಡಬಹುದು. ಈ ಕರ್ನಾಟಕ ಬೋರ್ಡ್ ಅಲ್ಲಿ, PU ಬೋರ್ಡ್ ಅಲ್ಲಿ ಸೈನ್ಸ್ ಡೈರೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆರ್ಟ್ಸ್ ಕಾಮರ್ಸ್ ಮಾಡಬಹುದು. ಸೈನ್ಸ್ ನೀವು ರೆಗ್ಯುಲರ್ ಕ್ಲಾಸ್ಗೆ ಹೋಗಿ ಮಾಡಬೇಕಾಗುತ್ತೆ. ಬಟ್ NIOS ಅಲ್ಲಿ ಸೈನ್ಸ್ ಮಾಡ್ಲಿಕ್ಕೆ ಆಗುತ್ತೆ PUC. ಮತ್ತು ವರ್ಷಕ್ಕೆ 2 ಸಲ 6 ತಿಂಗಳಲ್ಲಿ PUC ಮಾಡಬಹುದು ನಿಮ್ಗೆ ಏಜ್ ಆಗಿದ್ರೆ. ಮತ್ತು ಇದು ಆನ್ ಡಿಮಾಂಡ್ ಎಕ್ಸಾಮ್ ಅಂತಿದೆ. ಆನ್ ಡಿಮಾಂಡ್ ಎಕ್ಸಾಮ್, ODE ಅಂತ ಒಂದು ಆಪ್ಷನ್. ಅಂದ್ರೆ ನನಗೆ ಒಬ್ಬನಿಗಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಿಸಬಹುದು, ಒಂದು 600 ರೂಪಾಯಿ ಕೊಟ್ಟು. ನನ್ನ ಬೇಕಾದ ಡೇಟಿಗೆ ನನಗೆ ಒಬ್ಬನಿಗೆ ಎಕ್ಸಾಮ್.
ಮಾಡ್ತಾರೆ. ಮಾಡ್ತಾರೆ. ನೋಡಿ, ಪೋಷಕರು ಇದನ್ನು ಕೂಡ ಗಮನಿಸಬೇಕು. ಇದೆಲ್ಲ ಆಪ್ಷನ್ಸ್ ಇದಾವೆ. ಇನ್ನೊಂದು ಹೇಳಿಬಿಡ್ತೀನಿ, ಮಂಗಳೂರಿನ ಹೆಣ್ಮಕ್ಳಿಗೆ ಮಂಗಳೂರಲ್ಲಿ ವುಮೆನ್ಸ್ ITI ಅಂತ ಇದೆ. ಮಂಗಳೂರಿನಲ್ಲಿ ಹೆಣ್ಮಕ್ಕಳ ITI ಅಂತ ಇದೆ. ಅಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇದೆ. ಸೊ ನಮ್ಮ ಕೇಳುಗರು ಮಂಗಳೂರು ಆಸುಪಾಸಿನ ಜಿಲ್ಲೆಯವರಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಬೋಂದೇಲಲ್ಲಿ. ಹೌದು, ಬೋಂದೇಲಲ್ಲಿ ಅಲ್ಲಿ 1 ತಿಂಗಳು 2 ತಿಂಗಳದ್ದೆಲ್ಲ ಕೋರ್ಸಸ್ಗಳಿದೆ, ಬರೀ ಹೆಣ್ಮಕ್ಳು ಶಾರ್ಟ್ ಟರ್ಮ್ ಕೋರ್ಸಸ್. ಇದರ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ SLC ಪಾಸ್ ಓರ್ ಫೇಲ್. SLC ಪಾಸ್ ಆಗಿರ್ಬೋದು, ಫೇಲ್ ಆಗಿರ್ಬೋದು. ಹೆಣ್ಮಕ್ಳು ಈ ರೀತಿಯ ನಾನು ಕಳೆದ ವರ್ಷ ಒಂದು ಕೋರ್ಸ್ ನ ಬಗ್ಗೆ ಹೇಳಿದ್ದೆ. ವುಮೆನ್ಸ್ ITI ಅಲ್ಲಿ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕೋರ್ಸ್ ಇದೆ, 1 ತಿಂಗಳ ಕೋರ್ಸ್. 3 ವಸ್ತು ರಿಪೇರಿ ಮಾಡ್ಲಿಕ್ಕೆ ಕಲಿಸ್ತಾರೆ. ಇನ್ವರ್ಟರ್, ಸ್ಟೆಬಿಲೈಸರ್ ಮತ್ತೆ UPS. ಈ 3 ವಸ್ತು ಬಿಚ್ಚಿ ಅದು ಹಾಳಾದ್ರೆ ರಿಪೇರಿ ಮಾಡುವುದು ಹೇಗೆ ಅಂತ ಕಲಿಸ್ತಾರೆ 1 ತಿಂಗಳಲ್ಲಿ. ಎಲ್ಲರ ಮನೆಯಲ್ಲಿ ದುರಸ್ತಿಗೆ ಬಂದೇ ಬರುತ್ತೆ. ಹೌದು. ಮಂಗಳೂರಿನ ಒಂದು ಹುಡುಗಿ ನೋಡಿ, ಮಂಗಳೂರಿನ ಅವಸ್ಥೆ ನೋಡಿ. ಮಂಗಳೂರಿನ ಹುಡುಗಿಯರು ಡಿಗ್ರಿ ಕಲ್ತಾದ್ಮೇಲೆ ಜಾಬ್ ಹುಡುಕುದು. ಡಿಗ್ರಿ ಅಂತೂ ಮಾಡೇ ಮಾಡ್ತಾರೆ ಹೆಚ್ಚಿನ ಹುಡುಗಿಯರು, ಎಷ್ಟೇ ಬಡವರೇ ಆಗಿರ್ಲಿ. ಗೌರ್ಮೆಂಟ್ ಕಾಲೇಜ್ಗೆ ಆದ್ರೂ ಹೋಗಿ ಒಂದು ಡಿಗ್ರಿ ಒಂಜುಪ್ಪಾಡಂತ ಡಿಗ್ರಿ ಮಾಡಿ ಆದ್ಮೇಲೆ ಇಲ್ಲಿ ಅವರಿಗೆ ಜಾಬ್ ಎಲ್ಲಿ ಸಿಗುದು ಅಂತ ಹೇಳಿದ್ರೆ ಸೇಲ್ಸ್ ಗರ್ಲ್ ಅಥವಾ ಇಲ್ಲಿ ಏನು ಆಫೀಸ್ ಅಸಿಸ್ಟೆಂಟ್, ಇಂಥ ಕೆಲಸಗಳೇ ಜಾಸ್ತಿ ಹೆಣ್ಮಕ್ಳು ಮಾಡುದು. ಬೆಳಿಗ್ಗೆ ಬಂದು ಸಾಯಂಕಾಲ 7 ಗಂಟೆಗೆ 8 ಗಂಟೆಗೆ ಮನೆ ತಲುಪ್ತಾರೆ. ಎಷ್ಟು ಸಂಬಳ? 5,000ದಿಂದ 8,000 ತನಕ. ಅದೇ ಹುಡುಗಿ SLC ಪಾಸ್ ಆಗಿ 1 ತಿಂಗಳ ಕೋರ್ಸ್ ವುಮೆನ್ ITI ಅಲ್ಲಿ ಮಾಡಿ, 1 ತಿಂಗಳ ಕೋರ್ಸ್ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಮಾಡಿ, ಮನೆಯಲ್ಲಿ ಒಂದು ಬೋರ್ಡ್ ಹಾಕಿ ಇಲ್ಲಿ 3 ವಸ್ತು ರಿಪೇರಿ ಮಾಡಲಾಗುತ್ತದೆ ಮನೆಯಲ್ಲೇ. ಅಂಗಡಿ ಮಾಡ್ಬೇಕು ಅಂತ ಇನ್ವರ್ಟರ್, UPS, ಸ್ಟೆಬಿಲೈಸರ್ ರಾಶಿ ಬೀಳುತ್ತಾರೆ. ತಿಂಗಳಿಗೆ 25-30 ಸಾವಿರ ದುಡಿಬಹುದು ಮನೆಯಲ್ಲೇ ಕೂತು. ಸೊ ಇಂಥ ಬೇಕಾದಷ್ಟು ಕೋರ್ಸ್ಗಳಿದೆ. ಇದರ ಅರ್ಥ ನೀವು ಡಿಗ್ರಿ ಮಾಡಬೇಡಿ ಅಂತ ಅಲ್ಲಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಡಿಗ್ರಿ ಮಾಡುವವರು, ಮಾಸ್ಟರ್ ಡಿಗ್ರಿ ಮಾಡುವವರು ಡಿಗ್ರಿ ಮಾಡಿ, ಖಂಡಿತ ಮಾಡಿ. ಬಟ್ ಈ ಆಪ್ಷನ್ಸ್ ಅನ್ನೆಲ್ಲ ಇಟ್ಕೊಳ್ಳಿ ಅಂತ ಕೆರಿಯರ್ ಪ್ಲಾನಿಂಗ್ ಮಾಡುವಾಗ. NIOS ಇದ್ದು ಹೇಳಿದಲ್ಲ ನಾನು. ಈಗ ನಾವು 2 ನಿಮಿಷ ಮುಗಿಸಬೇಕು. ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಾಗ ಏನಾದರೂ ಹೇಳಲಿಕ್ಕೆ ಇದ್ರೆ ಹೇಳಿ. ವಿದ್ಯಾರ್ಥಿ ವೇತನ ಮುಂದಿನ ಎಪಿಸೋಡ್ ಅಲ್ಲಿ ಉಳಿದ ವಿಚಾರವನ್ನು ಮಾತಾಡುವ. ಬೇರೆ ಬೇರೆ ಕಮ್ಯುನಿಟಿ ಅವರಿಗೆ ಬೇರೆ ಬೇರೆ ಇದೇನು ಕಾರ್ಪೊರೇಷನ್, ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳಿದ್ದಾವೆ. ಸರ್ಕಾರದ ಅಭಿವೃದ್ಧಿ ನಿಗಮಗಳ ಮೂಲಕ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರಬಹುದು, ದೇವರಾಜ ಅರಸ್ ಅಭಿವೃದ್ಧಿ ನಿಗಮ ಇರಬಹುದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರಬಹುದು, ಕಮಿಷನರೇಟ್ ಆಫ್ ಸೋಷಿಯಲ್ ವೆಲ್ಫೇರ್, ಸಮಾಜ ಕಲ್ಯಾಣ ಇಲಾಖೆ. ಮೈನಾರಿಟಿಗೆ 2 ಬೋರ್ಡ್ ಇದೆ, ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಮತ್ತು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಅಲ್ಪಸಂಖ್ಯಾತ ಇಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಮ್ಯುನಿಟಿ ಆಯಾ ಬೋರ್ಡ್ ಅಲ್ಲಿ ಸ್ಕಾಲರ್ಶಿಪ್ ಸ್ಕೀಮ್ಸ್ ಇದೆ. ಬೇರೆ ಬೇರೆ ಕಲಿಕೆಗೆ ಬೇರೆ ಬೇರೆ ರೀತಿಯ ಸ್ಕಾಲರ್ಶಿಪ್ಸ್ ಇದೆ. ಮತ್ತು ಅರಿವು ಲೋನ್ ಕೂಡ ಇದೆ. ಅರಿವು ಲೋನ್ ಅಂತ. ಇಲ್ಲಿ ಗಮನಿಸಬೇಕಾದದ್ದು ಎಲ್ಲಾ ಸಮುದಾಯದ ಎಲ್ಲಾ ಜಾತಿಯ ವಿದ್ಯಾರ್ಥಿಗಳಿಗೆ ಕೂಡ ಒಂದಲ್ಲ ಒಂದು ನಿಗಮ ಇಲಾಖೆಯಿಂದ ನೆರವು ಬಂದೇ ಬರುತ್ತೆ ಕಲಿಕೆಗಾಗಿ. ಇನ್ನೊಂದು ನಾನು SLC ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡೋದು, ಜಾಬ್ ಓರಿಯೆಂಟೆಡ್ ಕೋರ್ಸಿಗೆ ಹೋಗೋರು ಒಂದು ಸಣ್ಣ ಮಾಹಿತಿ. ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇದೆ, ಇಗ್ನೋದಲ್ಲಿ. ಯಾವುದೇ ಯೂನಿವರ್ಸಿಟಿಯಲ್ಲಿ ನೀವು ಡಿಗ್ರಿ ಮಾಡಬೇಕಿದ್ರೆ PUC ಕಲ್ತಿರ್ಲೇಬೇಕು, ಸೆಕೆಂಡ್ PU ಮಾಡಿರ್ಲೇಬೇಕು ಕಂಪಲ್ಸರಿ. ಆದ್ರೆ ಇಗ್ನೋದಲ್ಲಿ ನೀವು ಡಿಗ್ರಿ ಮಾಡಬೇಕಿದ್ರೆ ಇಗ್ನೋದಲ್ಲಿ 6 ತಿಂಗಳ ಒಂದು ಕ್ರ್ಯಾಶ್ ಕೋರ್ಸ್ ಇದೆ, ಈಕ್ವಲೆಂಟ್ ಟು PUC. ನೀವು ಆ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಡೈರೆಕ್ಟ್ ಡಿಗ್ರಿ ಮಾಡಬಹುದು. ಇಗ್ನೋದಲ್ಲಿರುವಂಥ 6 ತಿಂಗಳ ಒಂದು ಕ್ರ್ಯಾಶ್ ಕೋರ್ಸ್ ಇದನ್ನು ಮಾಡಿಕೊಂಡ್ರೆ ನೀವು ಒಂದು ವೇಳೆ PUC ಓದದೇ ಇದ್ದಿದ್ದ ಪಕ್ಷದಲ್ಲಿ ನೀವು SLC ಮಾತ್ರ ಮಾಡಿರ್ತೀರಿ. ಆವಾಗ ನೀವು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯ ಈ ಒಂದು ಏನು ಅಂಚೆ ತರಪಿನ ಶಿಕ್ಷಣ ಇದು, ಅಲ್ಲಿ 6 ತಿಂಗಳ ಕೋರ್ಸನ್ನು ಮಾಡಿಕೊಂಡ್ರೆ ನಿಮಗೆ PUC ಈಕ್ವಲೆಂಟ್ ಆದ ಡಿಗ್ರಿಯನ್ನು ಅವರು ಕೊಡ್ತಾರೆ. ಮುಂದಕ್ಕೆ ನೀವು ಡಿಗ್ರಿ ಮಾಡಿಕೊಳ್ಳಬಹುದು ಅಂತ. ನಾನು ಉಮರ್ ಅವರೇ, ನಮ್ಮ ಸಮಯ ಮುಗಿತಾ ಬಂತು. ನಾನು ಇನ್ನೂ ಒಂದಷ್ಟು ವಿಚಾರಗಳು ಈ ಸಂಬಂಧಪಟ್ಟಾಗಿ ಕ್ಯಾರಿಯರ್ ಏನು ಯಾವ ರೀತಿ ಪ್ಲ್ಯಾನ್ ಮಾಡಿಕೊಳ್ಳುವಂಥದ್ದು, SLC ನಂತರ ಏನು, PUC ನಂತರ ಏನು, ಆಮೇಲೆ ಡಿಗ್ರಿ ನಂತರ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇನ್ನೂ ಒಂದಷ್ಟು ಮಾತಾಡಲಿಕ್ಕೆ ಉಂಟು. ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ನಾನು ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಒಂದು ಶೋವನ್ನು ನಾವಿಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.